ನಮಸ್ಕಾರ ವೀಕ್ಷಕರೇ. ಕಡಲನಗರಿಯಲ್ಲಿ ಯುವಕರ ಅಟ್ಟಹಾಸ, ಗೆಳೆಯನ ಜೊತೆ ಹೋಗಿದ್ದವಳಿಗೆ ಕಾದಿತ್ತು ಶಾಕ್. ಹಲ್ಲೆಗೈದು ಯುವತಿಯ ಮೇಲೆ ಏರಿದ್ದ ಕಾಮುಕರು. ಇದೇ ಈ ಹೊತ್ತಿನ ವಿಶೇಷ. ಯುವತಿಯರೇ ಹುಷಾರ್. ಎಸ್ ವೀಕ್ಷಕರೇ, ಕರಾವಳಿ ಅಂದರೆ ಜನರು ಇಷ್ಟಪಡುವಂಥ ಒಂದು ಪ್ರವಾಸೋದ್ಯಮ ತಾಣ ಆಗಿರ್ಬೋದು, ಜನರು ಇಷ್ಟಪಡುವಂಥ ಪ್ರದೇಶ. ವಿಹಾರಕ್ಕಾಗಿ ಪ್ರಯಾಣಕ್ಕಾಗಿ ಬರುವಂಥ ಊರು. ಆದರೆ ಎಲ್ಲೋ ಒಂದು ಕಡೆ ಈ ಊರಲ್ಲಿ ಈಗ ಸುರಕ್ಷತೆ ಇಲ್ವಾ ಅನ್ನುವ ಒಂದು ಪ್ರಶ್ನೆ ಯುವತಿಯರನ್ನ ಕಾಡ್ತಾ ಇದೆ. ಇದರ ಬಗ್ಗೆ ಮಾತಾಡೋ ಮುಂಚೆ ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಮಂಗಳೂರು ಅಂದ್ರೆ ಜನರು ಇಷ್ಟಪಡೋದು ಬೀಚ್, ಸಮುದ್ರ, ಮೀನನ್ನ. ಹಿಂದೆಲ್ಲ ವಾಯು ವಿಹಾರಕ್ಕೆ ಅಂತ ಖುಷಿಯಾಗಿ ಬರುತ್ತಿದ್ದ ಪ್ರೇಮಿಗಳು ಇನ್ಮುಂದೆ ಭಯದಿಂದಲೇ ಸಮುದ್ರ ನೋಡಿ ನಿರ್ಗಮಿಸುವ ಸ್ಥಿತಿ ನಿರ್ಮಾಣವಾಗಿದೆ ಎನ್ನಿಸುತ್ತೆ. ಅದರಲ್ಲೂ ಪ್ರೇಮಿಗಳು, ಯುವತಿಯರು ಏಕಾಂಗಿಯಾಗಿ ಬರೋದು ಇನ್ನೂ ಡೇಂಜರ್. ಕಡಲ ತಡಿ ಮಂಗಳೂರಿನ ಸಮುದ್ರ ತೀರದಲ್ಲಿ ಅಷ್ಟು ಭಯದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ, ವಾರದ ಹಿಂದೆ ಮಂಗಳೂರಿನ ಹೊರವಲಯ ತೋಟದ ಬೇಂಗ್ರೆ ಬೀಚ್ನಲ್ಲಿ ಸದ್ದಿಲ್ಲದೆ ಗ್ಯಾಂಗ್ ರೇಪ್ ನಡೆದಿರೋದು ಬೆಳಕಿಗೆ ಬಂದಿದೆ. ಇದೇ ನವೆಂಬರ್ ತಿಂಗಳ 18ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಮೂಲದ ಯುವ ಜೋಡಿಯೊಂದು ಮಧ್ಯಾಹ್ನ 12 ಗಂಟೆ ವೇಳೆಗೆ ತೋಟ ಬೇಂಗ್ರೆ ಬೀಚ್ಗೆ ವಾಯು ವಿಹಾರಕ್ಕೆ ಅಂತ ಹೋಗಿದ್ರು. ಈ ವೇಳೆ 7 ಮಂದಿ ಇದ್ದ ಯುವಕರ ತಂಡ ಯುವಕನನ್ನ ಹಿಡಿದಿಟ್ಟು ಬೆದರಿಸಿ ಯುವತಿಯನ್ನ ಪ್ರಿಯಕರನ ಎದುರೇ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪೊಲೀಸರಿಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಬೆದರಿಸಿ ಆಕೆಯ ಮೊಬೈಲ್ ನಂಬರ್ ಅನ್ನ ಕೂಡ ಪಡೆದುಕೊಂಡಿದ್ರಂತೆ ಕಾಮುಕರ ತಂಡ. ಈ ಪಾರ್ಕ್ಗೆ ತುಂಬಾ ಜನ ಬರ್ತಾರೆ. ಕಾರ್ನಲ್ಲಿ ಬರ್ತಾರೆ, ವ್ಯಾನ್ನಲ್ಲಿ ಬರ್ತಾರೆ, ಬೈಕಲ್ಲಿ, ಸ್ಕೂಟರಲ್ಲಿ ಎಲ್ಲೇ ಬಂದು ಚಂದದಲ್ಲಿ ಹೋಗ್ತಾರೆ. ಅಲ್ಲಿ ಕಾರ್ಗೆ ಏನು ಆಗಲಿಲ್ಲ ಇಷ್ಟರ ತನಕ. ಅದೊಂದು ಇದು ಏನಾಗಿದೆ ನಮಗೆ ಗೊತ್ತಿಲ್ಲ. ನಾವಲ್ಲಿ ಲಾಸ್ಟಿಗೆ ಇರುವುದು. ಇಲ್ಲಿ ಅವರಲ್ಲ ಆ ಕಡೆಯವ್ರನ್ನ ಏನು ನಡೆದು ಏನು ತೊಂದರೆ ಇಲ್ಲ. ಇಲ್ಲಿ ಬಂದವ್ರಿಗೆ ಇಷ್ಟರ ತನಕ ಯಾರಿಗೂ ಸಹ ಏನು ತೊಂದರೆ ಆಗಲಿಲ್ಲ. ಇಲ್ಲಿ ಬರ್ತಾರೆ, ಚಂದದಲ್ಲಿ ಹೋಗಿ ಬರ್ತಾರೆ. ಆದರೆ ಇದು ಗೊತ್ತೇ ಇಲ್ಲ ನಮಗೆ. ಯಾಕೆ ನಮಗೆ ಸುತ್ತಿಯಾಗಿ ಈಗಷ್ಟೇ ಇಲ್ಲಿ ಬಂದದ್ದು. ದೂರದವರು ಎಲ್ಲ ತುಂಬ ದೂರದವರೆಲ್ಲ ಎಲ್ಲ ಬರ್ತಾರೆ ಈ ಕಡೆ. ಕಾರ್ನಲ್ಲಿ, ವ್ಯಾನ್ನಲ್ಲಿ ಎಲ್ಲ ಪಾರ್ಕಲ್ಲಿ ಮಕ್ಕಳು ಯಾವಾಗಲೂ ಆಡ್ತಾ ಇರ್ತಾರೆ. ಯಾವಾಗಲೂ ಅಷ್ಟೇ. ಅಲ್ಲ, ಆದಿತ್ಯವಾರ ಸಂಡೇ ಎಲ್ಲರೂ ಬರ್ತಾರೆ. ಸಂಡೇ ದಿವಸ ಎಲ್ಲರೂ ಬರ್ತಾರೆ. ಎಲ್ಲ ಹೋಗ್ತಾರೆ, ಬರ್ತಾರೆ, ಚಂದದಲ್ಲಿ ಹೋಗ್ತಾರೆ. ಏನಿಲ್ಲ, ನಾವು ನೋಡಿದ ಮಟ್ಟಿಗೆ ನಾವು ಸಹ ಯಾವಾಗಲೂ ಅಪರೂಪದಲ್ಲಿ ಇಲ್ಲಿ ಬರ್ತೇವೆ, ಬಾಲವನಕ್ಕೆ ಬರ್ತೇವೆ. ಮತ್ತೆ ಇದೇ 19ರಂದು ಯುವತಿಗೆ ಕಾಲ್ ಮಾಡಿ ಬೀಚ್ಗೆ ಬರೋದಕ್ಕೆ ಹೇಳಿದ್ರಂತೆ. ಆ ಕೂಡಲೇ ಪ್ರೇಮಿಗಳು ಮಂಗಳೂರಿನ ಪಾಂಡೇಶ್ವರದಲ್ಲಿರೋ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಯುವತಿಗೆ ಆ ಯುವಕರ ತಂಡ ಮಾಡಿದ ಮೊಬೈಲ್ ನಂಬರ್ ಆಧಾರದಲ್ಲಿ 7 ಮಂದಿ ಆರೋಪಿಗಳ ಗುರುತು ಪತ್ತೆ ಹಚ್ಚಿ 6 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಈ ಭಾಗದಲ್ಲಿ ಯಾವ ರೀತಿ ಸಮಸ್ಯೆ ಇಲ್ಲ. ತುಂಬ ಜನ ಬೀಚಿಗೆ ಟೂರಿಸ್ಟ್ನವರು ಬರ್ತಾರೆ. ಅವರಷ್ಟಕ್ಕೆ ಬಂದು ಇಲ್ಲಿ ಕೆಲವು ವೀಕ್ಷಣಾ ಪ್ಲೇಸ್ ಉಂಟು, ಅದನ್ನು ನೋಡಿ ಹೋಗ್ತಾರೆ. ಇದು ಮೊದಲ ಬಾರಿ ಆಗೋದು ನಮ್ಮ ಊರಲ್ಲಿ ಇಂಥ ಇನ್ಸಿಡೆಂಟ್, ಮೊದಲ ಬಾರಿ ಆಗೋದು. ಅದಕ್ಕೆ ಕಾರಣ ಈ ಸಣ್ಣ ವಯಸ್ಸಿನಲ್ಲಿ ಕೆಲವರು ಗಾಂಜಾ ಚಟಕ್ಕೆಲ್ಲ ಬಿದ್ದು, ಅದು ಇಲ್ಲಿ ಯಾವಾಗ ಹುಡುಗರಲ್ಲ, ಔಟ್ಸೈಡಿಂದ ಬಂದು ಇಲ್ಲಿ ಗಾಂಜಾ ಎಲ್ಲ ತರ್ತಾರೆ. ಅದು ಡಿಪಾರ್ಟ್ಮೆಂಟಿಗೆ ಕೂಡ ಗೊತ್ತುಂಟು. ಅದಕ್ಕೆ ಹುಡುಕ್ತಿದ್ದಾರೆ ಡಿಪಾರ್ಟ್ಮೆಂಟ್ ಕೂಡ. ಮತ್ತು ಲಾಸ್ಟ್ ಟೈಮ್ ಇಲ್ಲಿ ಖುದ್ದು ಕಮಿಷನರ್ ಬಂದು ಈ ಭಾಗದಲ್ಲಿ ಇದು ಪೋರ್ಟ್ ಏರಿಯಾ ಆದ್ದರಿಂದ ಇಲ್ಲಿ CC ಕ್ಯಾಮರಾ ಅಳವಡಿಸಲಿಕ್ಕೆ ಹೇಳಿದ್ದಾರೆ, ಬೀಚ್ ಕಡೆ ಮತ್ತು ಪೋರ್ಟ್ ಡಾಕ್ ಏರಿಯಾದಲ್ಲೆಲ್ಲ. ಆದರೆ CC ಕ್ಯಾಮರಾ ಪಾಸ್ ಆಗಿದೆ, 1 ತಿಂಗಳಲ್ಲಿ ಪಾಸ್ ಆಗಿದೆ. ಅದು ಇಲ್ಲಿ ಸ್ಥಳೀಯ ಒಬ್ಬ ಅಬ್ಜೆಕ್ಷನಿಂದ ಆ CC ಕ್ಯಾಮರಾ ಬರಲಿ. ಇವಾಗ ಘಟನೆ ನಡೆದ ಸ್ಥಳ ಪಣಂಬೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದ್ದರಿಂದ ಪ್ರಕರಣ ಹಾಗೂ ಆರೋಪಿಗಳನ್ನ ಮಂಗಳೂರು ಮಹಿಳಾ ಪೊಲೀಸರು ಪಣಂಬೂರು ಪೊಲೀಸ್ ಠಾಣೆಗೆ ವರ್ಗಾಯಿಸಿದ್ದಾರೆ. ಈ ಪ್ರಕರಣವನ್ನು ನಾವು ನಿನ್ನೆ ದಾಖಲು ಮಾಡಿಕೊಂಡು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವಳು 7 ಜನರ ಮೇಲೆ ಈ ಒಂದು ಫಿರ್ಯಾದಿಯಲ್ಲಿ ಹೇಳಿದ್ದಾಳೆ. ಈಗ ನಾವು ಆ 7 ಜನನ್ನು ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ 3 ಜನ ಹುಡುಗರು ಅಪ್ರಾಪ್ತ ವಯಸ್ಸಿನವರಿದ್ದಾರೆ. ಇನ್ನು 4 ಜನ ಮೇಜರ್ ಇದ್ದಾರೆ.
4 ಜನ, ಒಬ್ಬ ಪ್ರಜ್ವಲ್ ಅಂತ ಹೇಳಿ ಸುಮಾರು 25 ವರ್ಷ, ಇನ್ನೊಬ್ಬ ಆದಿತ್ಯ ಅಂತ ಹೇಳಿ 22 ವರ್ಷ, ಇನ್ನೊಬ್ಬ ಅರುಣ್ ಅಂತ ಹೇಳಿ 25 ವರ್ಷ. ಈ ಸದ್ಯ 3 ಜನರದ್ದು ಇದಾಗಿದೆ. ಇನ್ನೂ 3 ಜನರದ್ದು ಅಪ್ರಾಪ್ತ ವಯಸ್ಸಿನವರಿದ್ದಾರೆ. ಅವರ ಒಂದು ಏಜು ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು ಮುಂದಿನ ಅವ್ರದ್ದು ದಸ್ತಗಿರಿ ಮಾಡ್ತೀವಿ. ಶರಣ್, ಸ್ಪಂದನ ನ್ಯೂಸ್, ಮಂಗಳೂರು. ವೀಕ್ಷಕರೇ, ಇದರ ಕುರಿತು ಚರ್ಚಿಸಲು ನಮ್ಮೊಂದಿಗೆ ಅತಿಥಿಗಳಾಗಿ ಶೀಲಾ ಕೆ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶೀಲಾ ಕೆ ಶೆಟ್ಟಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ರೇಷ್ಮಾ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಇವರು ಜಿಲ್ಲಾ ಪಂಚಾಯತ್ ಸದಸ್ಯರು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಶೀಲಾ ಶೆಟ್ಟಿ ಅವರೇ, ಹಾಡು ಹಗಲಿ ಒಂದು ರೇಪ್ ನಡೆದಿರುವಂಥದ್ದು, ಹುಡುಗಿಯರಿಗೆ ಸುರಕ್ಷತೆ ಇಲ್ವಾ? ಹಾಗಾದರೆ ಹಾಡು ಹಗಲಿ ಒಂದು ರೇಪ್ ನಡೆದಿರುವಂಥದ್ದು ಈಗ ಹಾಗೇನೆ ಹೇಳಬೇಕಾಗ್ತದೆ, ಸುರಕ್ಷತೆ ಇಲ್ಲ ಅಂತ. ಅದು ಕೂಡ ರಾತ್ರಿ ಹೊತ್ತಿನಲ್ಲಿ ಆದರೆ ಅದೊಂದು ವಿಚಾರ ಬೇರೆ. ಕೆಲವು ನಿರುದ್ಯೋಗಿ ಹುಡುಗರು, ಕಿಡಿಗೇಡಿಗಳು ಕುಡಿದಿರ್ತಾರೆ, ಏನೋ ದಾಂಧಲೆ ಮಾಡ್ತಾರೆ ಅಂತ ಭಾವಿಸ್ಬೋದು. ಹಗಲು ಹೊತ್ತಿನಲ್ಲಿ ಇಂತಹ ಒಂದು ಗ್ಯಾಂಗ್ ರೇಪ್ ನಡೀತದೆ ಅಂತ ಹೇಳಿದರೆ ನಮ್ಮಲ್ಲಿ ಏನು ಭದ್ರತೆ ಇದೆ, ಹುಡುಗಿಯರಿಗೆ ಏನು ಭದ್ರತೆ ಇದೆ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸ್ತದೆ. ತೋಟದ ಯಾವುದಾದ್ರು ತೋಟ ಬೇಂದ್ರೆ ಅಲ್ಲಿಗೆ ಬಂದವರು, ಅವರೇನು ಕತ್ತಲಲ್ಲಿ ಇಲ್ಲಿ ಆಗೋದು ಪ್ರೇಮಿಗಳಂತ ವಿಹರಿಸಲಿಕ್ಕೆ ಹೋದವರಲ್ಲ. ಎಲ್ಲ ಪಬ್ಲಿಕ್ ಮುಂದ್ಗಡೆ ಅವರು ಬಂದಿದ್ದಾರೆ. ಈ ಹೊತ್ತಿನಲ್ಲಿ ಅವರನ್ನು ಮುತ್ತಿಗೆ ಹಾಕಿ 7 ಜನರು ಹಿಡಿದು ಅವನ ಇದಿರಲ್ಲೇ, ಆ ಹುಡುಗನ ಇದಿರಲ್ಲೇ ರೇಪ್ ಮಾಡೋದಂತ ಹೇಳಿದರೆ ಇದಕ್ಕಿಂತ ಅಮಾನುಷ ಕೃತ್ಯ ಬೇರೆ ಇಲ್ಲ. ಇಂಥದ್ದನ್ನು ಮಾಡುವಾಗ ಪೊಲೀಸ್ನವರು ಹಿಡಿದಿದ್ದಾರೆ, ಅದು ಬೇರೆ ವಿಷಯ. ಆದರೆ ಅದು ಆದ ಮೇಲೆ ಹಿಡಿಯೋದಕ್ಕಿಂತ ಇಂತಹ ಜಾಗಗಳಲ್ಲಿ, ಅಲ್ಲಿ ಎಲ್ಲಿ ಜಾಗ ಅಂತ ತಿರುಗಾಡುವಂತಹ ಜಾಗಗಳಲ್ಲಿ ಪೊಲೀಸ್ ಕಾವಲು ಬಲವಾಗಿ ಇರಬೇಕು. ಈಗ ಹುಡುಗಿಯರು, ಅವರ ಗೆಳೆಯ ಇರ್ಬೋದು, ಗಂಡ ಇರ್ಬೋದು, ಗಂಡನೊಂದಿಗೆ ಬಂದರೂ ಕೂಡ ಇಂಥ ಕೆಲಸ ಮಾಡುವವರು ಇದ್ದಾರೆ. ಗಂಡನನ್ನು ಕಟ್ಟಿ ಹಾಕಿ ಅವನ ಇದರಲ್ಲೇ ಇಂಥ ಕೆಲಸ ಮಾಡುವ ಕಿಡಿಗೇಡಿಗಳು ಕೂಡ ಇದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಬಂದೋಬಸ್ತು, ಇನ್ನೂ ಹೆಚ್ಚಿನ ಕಾವಲು ಬೇಕು ಅನ್ನೋದು ನಮ್ಮ ಅನಿಸಿಕೆ. ಇಲ್ಲದಿದ್ದರೆ ಹೆಣ್ಣು ಮಕ್ಕಳಿಗೆ ತಿರುಗಾಡುವಂಥದ್ದು ಬಹಳ ಕಷ್ಟ. ಎಸ್ ರೇಷ್ಮಾ ಅವರೇ, ಎಲ್ಲೋ ಒಂದು ಕಡೆ ಪ್ರೈವೇಸಿ ಫ್ಯಾಕ್ಟರ್ ಅನ್ನುವಂಥದ್ದು ಭಾರತದಲ್ಲಿ ಕಮ್ಮಿ ಆಗ್ತಿದೆ. ಯಾಕಂದರೆ ಒಂದು ಪ್ರೇಮಿಗಳು ವಿಹಾರಕ್ಕೆ ಹೋದ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ಪ್ರೈವೇಸಿ ಫ್ಯಾಕ್ಟರ್ ಅಥವಾ ಸೇಫ್ಟಿ ಫ್ಯಾಕ್ಟರ್ ಅನ್ನುವಂಥದ್ದು ಇಲ್ವಾ ಭಾರತದಲ್ಲಿ? ಹಾಗಾದರೆ ಪ್ರೈವೇಸಿ ಒಂದು ಕರೆ ಇದೆ, ಒಂದು ನಿಮಿಷ. ಎಸ್ ನಮಸ್ತೆ. ಎಸ್ ಪ್ರೈವೇಸಿ ಫ್ಯಾಕ್ಟರ್, ಪ್ರೈವೇಸಿ ನಾವು ಎಲ್ಲ ವಿಚಾರಕ್ಕೂ ಇದನ್ನ ಪ್ರೈವೇಸಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ ತಣ್ಣೀರ್ಬಾವಿಯಲ್ಲಿ ಇಂಥ ಘಟನೆಗಳು ಬಹುಶಃ ದಾಖಲಾದದ್ದು 1-2 ಕೇಸ್ಗಳು ನಮಗೆ ಈಗ ಕಣ್ಣಿಗೆ ಕಾಣ್ತಾ ಇರ್ಬೋದು. ಆದರೆ ತುಂಬ ಇಂಥ ಘಟನೆಗಳಾಗಿದೆ ಅಂತ ಹೇಳಿ ನಮಗೆ ಗೊತ್ತಿದೆ, ಎಲ್ರಿಗೂ ತಿಳಿದಂಥ ಅದು ಓಪನ್ ಸೀಕ್ರೆಟ್. ಅದು ಯಾವಾಗಲೂ ಇಂಥ ಘಟನೆಗಳು ಅಲ್ಲಿ ಆಗ್ತಾ ಇವೆ. ಕೆಲವೊಂದು ಮಾಧ್ಯಮಗಳು ಕೂಡ ಅದನ್ನು ರಿಪೋರ್ಟ್ ಮಾಡಿವೆ. ನನ್ನ ಕಾಲೇಜ್ ಶಿಕ್ಷಣ ಅಲ್ಲೇ ಮಂಗಳೂರಲ್ಲಿ ಆದ್ದರಿಂದ ನಾನು ಕೆಲವರನ್ನ ಸಂಪರ್ಕ ಮಾಡಿದಾಗ ಇದು ದಿನನಿತ್ಯದ ಗೋಳು. ಹೆಚ್ಚಿನವರು ಬಂದು ಕಂಪ್ಲೇಂಟ್ ಬರೆಸ್ತಾರೆ. ಮತ್ತೆ ಅಲ್ಲಿಯ ಒಂದು ತಂಡ ಏನಿದೆ ಇಂಥ ಕೆಲಸಗಳನ್ನು ಮಾಡುವಂಥದ್ದು, ದುಷ್ಕೃತ್ಯವನ್ನ ಮಾಡುವಂತಹ ತಂಡಕ್ಕೆ ಅವರಿಗೆ ಒಂದು ಬಹಳ ಕಾನ್ಫಿಡೆನ್ಸ್ ಅಂತ ಹೇಳಿದರೆ ಏನೂ ಆಗೋದಿಲ್ಲ ಅನ್ನುವಂಥದ್ದು, ಭಯ ಇಲ್ಲ. ಒಂದು ಕಾನೂನಿನ ಭಯ ಕಡಿಮೆ ಇದೆ ಅಲ್ಲಿ ಅವರಲ್ಲಿ. ಮತ್ತೆ ಆ ಹೆಣ್ಣು ಮಗಳು ಏನು ಮಾಡೋದಿಲ್ಲ, ಅವರು ಹೋಗಿ ಕಂಪ್ಲೇಂಟ್ ಮಾಡೋದಿಲ್ಲ ಎನ್ನುವಂತಹ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇಂತಹ ಕೃತ್ಯಗಳನ್ನು ಅವರು ನಿರಂತರವಾಗಿ ನಡೆಸ್ತಾರೆ. ಒಂದು ಕರೆ ಇದೆ. ನಮಸ್ತೆ. ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಹಲೋ. ಹಲೋ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇದು ಕೃಷ್ಣಾಪುರದಿಂದ. ಎಸ್ ಸರ್, ನಿಮ್ಮ ಏನಾದ್ರು ಅನಿಸಿಕೆ ಇದ್ರೆ ಹೇಳ್ಬೋದು. ಇದು ನೀವು ಸುಮ್ಮನೆ ಚರ್ಚೆ ಯಾಕೆ ಮಾಡುದು? ಅದು ಚರ್ಚೆ ಯಾಕಂದ್ರೆ ಸರ್, ಸಮಾಜಕ್ಕೆ ಇದರಿಂದ ಏನು ಸಂದೇಶ ಹೋಗ್ತಾ ಇದೆ ಹಾಗಾದ್ರೆ ಅನ್ನೋ ಒಂದು ವಿಚಾರದಲ್ಲಿ ಚರ್ಚೆ ಮಾಡ್ತಿರೋದು ನಾವು. ಅವರಿಗೆ ಕಠಿಣ ಶಿಕ್ಷೆ ಕೊಡ್ಲಿಕ್ಕೆ ಆಗುದಿಲ್ವಾ ನಿಮ್ಗೆ? ಕಠಿಣ ಶಿಕ್ಷೆ ನಾವು ಕೊಡುವುದಲ್ಲ ಸರ್, ಕಾನೂನಿನ ಸುವ್ಯವಸ್ಥೆಯಲ್ಲಿ ಅದು ಬರಬೇಕು. ನೀವು ಸುಮ್ಮನೆ ಚರ್ಚೆ ಮಾಡಿ ಅಂತ ಪ್ರಯೋಜನ? ನಿಮ್ಗೆಲ್ಲ ಗೊತ್ತುಂಟಲ್ಲ, ರೆಡ್ ಹ್ಯಾಂಡ್ ಆಗಿ ಹಿಡ್ದಿದ್ದೀರಿ. ರೆಡ್ ಹ್ಯಾಂಡ್ ಆಗಿ ನಾವು ಹಿಡಿದಲ್ಲ ಸರ್, ಪೊಲೀಸ್ ಅವರು ಹಿಡಿದದ್ದು ಆರೋಪಿಗಳನ್ನ. ಇನ್ನು ಮುಂದಕ್ಕೆ ಆದ್ರೂ ಯುವತಿಯರು ಯಾವ ರೀತಿ ರಕ್ಷಣೆ ತಗೋಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆ ನಡೀತಿರುವಂತದ್ದು. ಹಲೋ ಹಲೋ. ಪೊಲೀಸ್ ಅವರಿದ್ರೆ ನೀವು ಮಾತಾಡ್ಬೋದಲ್ಲ, ಸರಿ. ನೀವು ಅವರ ಹತ್ರ ಎಂತ ಮಾತಾಡುದು? ಅವರದ್ದು ಫೋಟೋ ತೋರಿಸ್ತಾ ಇಲ್ಲ, ಎಂತ ತೋರಿಸ್ತಾ ಇಲ್ಲ. ಯಾರ್ದು ಫೋಟೋ ತೋರಿಸ್ಬೇಕಿತ್ತು ಸರ್ ನಿಮ್ಗೆ? ಅವರದ್ದು ಆರೋಪಿಗಳ ಫೋಟೋ ಈಗಷ್ಟೇ ತೋರಿಸಿದ್ವಲ್ಲ ಸರ್, ಈಗಷ್ಟೇ ಒಂದು ವರದಿ ಹೋಯ್ತು. ಆ ವರದಿಯಲ್ಲಿ ನಿಮ್ಗೆ ಆರೋಪಿಗಳ ಚಿತ್ರ ಕಾಣಿಸ್ತಾ ಇತ್ತಲ್ಲ ಸ್ಕ್ರೀನ್. ಸೆಕೆಂಡ್ ಇರಲ್ಲ ನಿಮ್ದು ಫೋಟೋ, ಒಂದು ಸೆಕೆಂಡ್. ಯಾರು ಏನಂತ ಸರಿ ಹೇಳಿ, ಎಲ್ಲಿಯವರಂತ.
ಸರ್, ಎಲ್ಲ ತೋಟ ಬೆಂಗ್ರೆಯವರಂತ ಹೇಳಿದ್ದಾರೆ. ಅಲ್ಲಿ ಸುತ್ತಮುತ್ತಲಿನ ಪ್ರದೇಶದ ಮೀನುಗಾರರು ಅವರ ಹೆಸರಿನೊಟ್ಟಿಗೆ ಅವರ ವಯಸ್ಸನ್ನು ಕೂಡ ಉಲ್ಲೇಖಿಸಿದ್ದಾರೆ. ಇದಕ್ಕಿಂತ ಜಾಸ್ತಿ ಏನು ತೋರ್ಸಕ್ಕಾಗುತ್ತೆ ಸರ್ ನಾವು? ಎಂತ ಎಂತ ಡೀಟೇಲ್ಸ್ ಇಲ್ಲ, ಎಲ್ಲ ಡೀಟೇಲ್ಸ್ ತೋರಿಸಿ ಅವತ್ತು ಎಂತ ಅಂತ. ಒಂದು ವಾರ ಆಯ್ತು ಇಷ್ಟರೊಳಗೆ ಚರ್ಚೆ ಮಾಡುದ ನೀವು? ಹಾಕಿ 1 ವಾರ ಆಯ್ತು ಸರ್. ಆದ್ರೆ ಆರೋಪಿಗಳು ಸಿಕ್ಕಿದ ಮೇಲೆ ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇರುವ ವೇಳೆಯಲ್ಲಿ ನಾವು ಚರ್ಚೆಯನ್ನ ಮಾಡ್ತಿರುವಂತದ್ದು. ಒಮ್ಮೆಲೆ ಒಂದು ಪ್ರಕರಣ ಬಂದ ಕೂಡಲೇ ಅದನ್ನ ತಗೊಳಕ್ ಆಗಲ್ಲ ಸರ್. ಈಗ ಅದರ ಬಗ್ಗೆ ಸೂಕ್ತ ಮಾಹಿತಿಯನ್ನ ಪೊಲೀಸ್ ವರಿಷ್ಠಾಧಿಕಾರಿ ನೀಡಿದ್ದಾರೆ. ಈ ಸಮಯದಲ್ಲಿ ನಾವು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಈಗ ಅವರ ವಿಷಯ ಎಂತ ಎಂತ ಅವರು ಕೇಸ್ ಯಾವುದು ಹಾಕುದು? ಎಸ್ ಸರ್, ಧನ್ಯವಾದ ಸರ್ ನಿಮ್ಮ ಅಭಿಪ್ರಾಯಕ್ಕಾಗಿ. ಬಹುಶಃ ಅವರಿಗೆ ಒಂದು ಆಕ್ರೋಶ, ಆಪಾದನೆ ಯಾರ ಮೇಲೆ ಇದೆ ಅವರ ಮೇಲೆ ಒಂದು ಆಕ್ರೋಶ ಇದೆ ಅವರಿಗೆ. ಅಂದ್ರೆ ಸುಮ್ಮನೆ ಮಾತಾಡಿ ಪ್ರಯೋಜನ ಇಲ್ಲ, ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದನ್ನ ಸರಿಯಾಗಿಯೇ ಇದೆ. ಎಲ್ರಿಗೂ ಮನಸ್ಸಲ್ಲಿ ಬಹಳ ಬೇಸರ ಇದೆ, ಮತ್ತೆ ಆಕ್ರೋಶ ಇರುವಂತದ್ದು ಸಹಜ. ಈಗಿನ ಜನಾಭಿಪ್ರಾಯ ಹಾಗೆ ಇದೆ. ಕಾನೂನು ಬಹಳ ವಿಳಂಬವಾಗ್ತಾ ಇದೆ, ಶಿಕ್ಷೆ ಬಹಳ ಕಡಿಮೆ ಆಗ್ತಾ ಇದೆ. ಇದನ್ನು ನೋಡಿ ಜನ ರೋಸಿ ಹೋಗಿದ್ದಾರೆ ಎಂಬುದಕ್ಕೆ ಇದು ನಿದರ್ಶನ. ಅವರನ್ನು ಎಂತ ಕೇಳೋದು, ಎಂತ ಮಾಡೋದು, ಹಿಡೀರಿ, ಬಡೀರಿ, ಕೊಡಿ ಶಿಕ್ಷೆ ಅಂತ ಜನ ಹೇಳುವ ಅಭಿಪ್ರಾಯ ತಪ್ಪಲ್ಲ. ಆ ರೀತಿಯ ಭಾವನೆ ಜನಮಾನಸದಲ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣ ನಮ್ಮ ಕಾನೂನು ವೈಫಲ್ಯ ಅಂತ ಹೇಳ್ಬೋದು. ಈ ಹಿಂದೆ ಒಂದು ಕಾನೂನು ಕೂಡ ಬಂದಿತ್ತು, ಈ ಒಂದು ಫೋಕ್ಸೋ ಕಾಯ್ದೆಗೆ ಮಾತ್ರ ಕಠಿಣ ಗಲ್ಲು ಶಿಕ್ಷೆ ಅಂತ ಹೇಳಿದ್ರು. ಎಲ್ಲ ಪ್ರಕರಣಗಳಿಗೆ ಯಾಕೆ ಇದನ್ನ ಜಾರಿ ಮಾಡಬಾರ್ದು? ಅದೇ ನಾವು ಹೇಳುದು. ಎಲ್ಲ ಪ್ರಕರಣಗಳಿಗೆ ಫೋಕ್ಸೋ ಕಾಯ್ದೆ ಜಾರಿ ಆಗಬೇಕು. ಹಾಗೆ ಹೀಗೆ ಮಾಡಿದವರಿಗೆ ಆಜನ್ಮ ಶಿಕ್ಷೆ ಆಗಬೇಕು. ಅವ್ರು ಹೊರಗೆ ಬರಬಾರ್ದು. ಯಾಕಂದ್ರೆ ಒಂದು ಆಟದ ಹಾಗೆ ಆಗಿದೆ ಶಿಕ್ಷೆ ಅಂದರೆ. ಈಗ ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಸರಿಯಾದ ಬಲವಾದ ಶಿಕ್ಷೆ ಇಲ್ಲ, ಹೇಳೋದು ಮಾತ್ರ. ವಿಶೇಷ ಕೋರ್ಟು ಅಂತ ಹೇಳ್ತಾರೆ, ಅದು ಇದು ಅಂತ ಹೇಳ್ತಾರೆ. ಆದರೆ ಯಾವುದನ್ನು ಸರಿಯಾಗಿ ನಿರ್ವಹಣೆ ಮಾಡೋದಿಲ್ಲ. ತುಂಬ ದಯಾಪರವಾದಂಥ ಒಂದು ಪ್ರವೃತ್ತಿ ನಮ್ಮ ಕಾನೂನಿನಲ್ಲಿ ಇದೆ. ಅದು ತಪ್ಪು ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಹೀಗಿರಬಾರ್ದು. ಒಂದು 4 ಪ್ರಕರಣಗಳಿಗೆ ಕಠಿಣವಾದ ಶಿಕ್ಷೆ, ಕೊನೆಗೆ ಇಂತಹ ಗ್ಯಾಂಗ್ ರೇಪ್ಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ರು ತಪ್ಪಲ್ಲ. ಹಾಗೆ ಮಾಡಿದರೆ ಮಾತ್ರ ಇದು ಕಡಿಮೆ ಆದೀತು. ಭಯ ಇಲ್ಲ, ಒಟ್ಟಿನಲ್ಲಿ ಭಯ ಇಲ್ಲ ಕಿಡಿಗೇಡಿಗಳಿಗೆ. ಅದರ ಪರಿಣಾಮ ಇದು. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ಸಾಜಿದ್ ಅಂತ ಒಳಚಿನಿಂದ ಕರೆ ಮಾಡ್ತಿದ್ದೆ. ಎಸ್ ಸರ್, ಹೇಳಿ, ನಿಮ್ಮ ಅಭಿಪ್ರಾಯ ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ಸರ್, ಇದು ಲೈವ್ ಕಾಲ್ ಹೋಗ್ತಾ ಇಲ್ಲಲ್ಲ? ಲೈವ್ ಕಾಲ್ ಹೋಗ್ತಿದೆ ಸರ್, ಇದು ಲೈವ್ ಕಾಲ್. ಹೌದು. ಎಸ್, ಧನ್ಯವಾದ. ಇನ್ನೊಂದು ಕಡೆಯಲ್ಲಿ ಈ ಒಂದು ಪ್ರಕರಣ ನಡೆದಿರುವಂಥದ್ದು ಬ್ಲ್ಯಾಕ್ ಮೇಲಿಗೆ ಎಲ್ಲೋ ಒಂದು ಕಡೆ ಹುಡುಗಿಯರು ಹೆದರ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಕೇಳ್ತಾ ಇದೆ. ಯಾಕಂದ್ರೆ ಪ್ರಕರಣ ಆದ ಮರುದಿವಸ ಕೂಡ ಸುಮ್ಮನೆ ಇದ್ರು, ಇನ್ನೊಂದು ಸರಿ ಕರೆ ಬಂದಾಗ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ನೀಡಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮೇಲಿಂಗಿಗೆ. ಬ್ಲ್ಯಾಕ್ ಮೇಲ್ ಅಂದ್ರೆ ಈಗ ಅವರು ಮರುದಿವಸ ಪುನಃ ಬಾ ಅಂತ ಕರೆದಿದ್ದಾರೆ. ಒಂದು ಬ್ಲ್ಯಾಕ್ ಮೇಲ್ ಅದೇ. ಹೌದು. ಇನ್ನು ಅವರಿಂದ ಹಣ ವಸೂಲಿ ಮಾಡುವ ಅಂತದ್ದೇನು ಅನಿಸುವುದಿಲ್ಲ ನಮಗೆ. ಯಾಕಂತ ಹೇಳಿದ್ರೆ ನಾವು ತಿರುಗಾಡುವವರು ಕೂಡ ಸ್ವಲ್ಪ ಎಚ್ಚರ ವಹಿಸಬೇಕು. ಹೇಗೆ ಸಮಾಜದಲ್ಲಿ ಇಂಥ ಕಿಡಿಗೇಡಿಗಳು ಇದ್ದಾರೆ ಅಂತ ಆದಮೇಲೆ ತಮ್ಮ ಎಚ್ಚರಿಕೆಯಲ್ಲಿ ತಾವಿರಬೇಕು ಒಂದು. ಆದರೆ ಪ್ರತಿ ಒಂದು ಸಮಯದಲ್ಲೂ ಕೂಡ ಎಚ್ಚರಿಕೆ ಅಂತ ತಿರುಗಾಡುವಾಗ ಎಚ್ಚರಿಕೆಯನ್ನು ಕಟ್ಕೊಂಡು ತಿರುಗಾಡ್ಲಿಕ್ಕೆ ಆಗ್ತದ? ಹಾಗಾದರೆ ಸಮಾಜ ನಮಗೆ ಯಾವ ರೀತಿಯ ರಕ್ಷಣೆ ನೀಡ್ತದೆ ಎನ್ನುವುದು ಹೆಣ್ಮಕ್ಕಳ ಮನಸ್ಸಿನಲ್ಲಿ ಬರುವಂಥ ಒಂದು ವಿಚಾರ. ಈಗಿನ ಕಾಲದಲ್ಲಿ ಆಧುನಿಕ ಶಿಕ್ಷಣ, ಆಧುನಿಕ ಯುಗದ ಪ್ರಭಾವದಿಂದಾಗಿ ಮಕ್ಕಳು ಒಟ್ಟು ತಿರುಗಾಡ್ತಾರೆ. ಆದರೆ ಅವರ ರಕ್ಷಣೆಗೆ ಅಂತ ಕೂಡ ಅವರು ಕೂಡ ಗಮನ ಕೊಡಬೇಕಾಗ್ತದೆ. ಅಂತ ಡೇಂಜರ್ ಸ್ಥಳದಲ್ಲಿ ತಿರುಗಾಡುವುದು ಕೂಡ ಕಡಿಮೆ ಮಾಡಬೇಕು. ಅದು ತಪ್ಪು ಅಂತ ಅನ್ನಿಸ್ತದೆ ನಮಗೆ. ಆದರೆ ಕಾನೂನು ಮಾತ್ರ ಈ ವಿಷಯದಲ್ಲಿ ಬಿಗಿ ಇಲ್ಲ ಅನ್ನೋದು ನಮ್ಮ ಒಂದು ಬಲವಾದ ಪ್ರತಿಪಾದನೆ. ಎಸ್, ಒಂದು ಕರೆ ಇದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಎಸ್ ಸರ್, ನಿಮ್ಮ ಹೆಸರು ಮೇಡಮ್? ಎಸ್, ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ನಡೀತಿರುವಂತದ್ದು. ನಿಮ್ಮ ಅನಿಸಿಕೆಗಳನ್ನ ಏನಾದರೂ ಹೇಳ್ಬೋದಿದ್ರೆ ಹೇಳ್ಬೋದು, ಇಲ್ಲಿ ಹೇಳುವಂತದ್ದಿದ್ರೆ ಹೇಳ್ಬೋದು. ಮೇಡಮ್, ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ, ಚೂರು ಏರು ಧ್ವನಿಯಲ್ಲಿ ಮಾತಾಡಿ. ಹೇಳಿ ಮೇಡಮ್, ಹೇಳಿ. ಹೌದು ಹೌದು. ಅವರಿಗೆ ಎಕ್ಸ್ಕ್ಯೂಸ್ ಕೊಡ್ಬಾರ್ದು. ಒಂದು ಜೊತೆ ಆಟ ಆಡ್ತಾರಲ್ಲ, ಅವರ ತಂದೆ ತಾಯಿ ಎಷ್ಟು ಕಷ್ಟದಿಂದ ಸಾಕ್ತಾರೆ. ಒಂದು ಅವರಿಗೆ ಗೊತ್ತಾಗುದಿಲ್ಲ ನಮಗೆ. ಅವ್ರಿಗೆ ಯಾವ ರೀತಿ ಈ ಜೊತೆ ಆಟ ಆಡ್ತಾರೆ ಅದಕ್ಕಿಂತ 3 ಪಟ್ಟು ಅವರ ಜೊತೆ ಮಾಡಬೇಕು. ಅಷ್ಟು ಜಾತಿಯವರವರು. ಎಸ್, ಧನ್ಯವಾದ ಮೇಡಮ್, ಧನ್ಯವಾದ ನಿಮ್ಮ ಮಾಹಿತಿಗೆ, ಅಭಿಪ್ರಾಯಕ್ಕಾಗಿ.
ಎಸ್, ಇನ್ನು ರೇಷ್ಮಾ ಅವರೇ, 3 ಜನ ಯುವಕರೇನಿದ್ದಾರೆ ಅಂಡರ್ ಏಜ್ಡ್ ಅಂತ ಹೇಳ್ತಿದ್ದಾರೆ. ಯಾಕೆ ಯುವಕರು ಇಂಥ ಒಂದು ದುಷ್ಕೃತ್ಯ ಕೇಳುತ್ತಿದ್ದಾರೆ? ಯಾವುದೇ ಒಂದು ಬಹಳ ಆಘಾತ ಕೊಡುವಂಥದ್ದು ಅಂತ ಹೇಳಿದ್ರೆ, ಅಂಡರ್ ಏಜ್ ಯುವಕರಿಗೆ ಈ ಒಂದು ಮನಸ್ಥಿತಿ ಯಾವ ರೀತಿಯಲ್ಲಿ ಬಂತು ಅನ್ನೋಂಥದ್ದು. ಹಿಂದೆ ನಿರ್ಭಯ ಪ್ರಕರಣದಲ್ಲಿ ಕೂಡ ನಮಗೆ ಅಂಡರ್ ಏಜ್ ಒಬ್ಬ ಹುಡುಗ ಅಲ್ಲಿ ಸಿಕ್ಕಿ ಹಾಕಿದ್ದು ನಾವು ಕೇಳಿದ್ದೇವೆ. ಬಹುಶಃ ಇವತ್ತಿನ ಶಿಕ್ಷಣ ಪದ್ಧತಿ ಅದಕ್ಕೊಂದು ಕಾರಣ ಇರಬಹುದು. ನಮಗೆ ಆ ನೈತಿಕ ಮೌಲ್ಯಗಳನ್ನು ಕೊಡಲಿಕ್ಕೆ ಮಕ್ಕಳಿಗೆ ಸಣ್ಣದಿಂದಲೇ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ, ಎಲ್ಲೋ ಒಂದು ಶಿಕ್ಷಣದಲ್ಲಿ ಕೂಡ ಅಂತ ಒಂದು ಕುಂದು ಇದೆ ಅಂತ ಅನ್ನಿಸ್ತದೆ. ಹಿಂದೆ ಎಲ್ಲ ನಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಲಿಕ್ಕೆ, ಅದನ್ನು ತೋರಿಸ್ಲಿಕ್ಕೆ ಬೇರೆ ಬೇರೆ ವಿಧಾನಗಳಿದ್ವು. ನಮ್ಮ ಶಾಲೆಯ ದಿನಗಳಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವುದು, ಅದನ್ನು ಬರೆಯುವುದು, ಒಂದು 10 ಕೆಲಸಗಳನ್ನು ನಾವು ಬರೆದಾಗ ಅದೆಲ್ಲವನ್ನ ಮಾಡ್ತೇವೆ ಅಂತಲ್ಲ, ಆದರೆ ಒಂದು 10 ಕೆಲಸಗಳು ಒಳ್ಳೆಯದು ಅಂತ ನಮ್ಮ ಮನಸ್ಸಿಗೆ ಬರ್ತಾಯಿದೆ. ಸಣ್ಣ ಮಕ್ಕಳಲ್ಲಿ ಇಂಥ ಕೆಲಸ ಮಾಡಿದರೆ ಅದು ಒಳ್ಳೆಯ ಕೆಲಸ, ಇಂಥ ಕೆಲಸ ಮಾಡಿದರೆ ಕೆಟ್ಟ ಕೆಲಸ ಅಂತ ಗೊತ್ತಾಗ್ತಾ ಇತ್ತು. ಟೀಚರಿಗೂ ಗೊತ್ತಿತ್ತು 10 ಕೆಲಸಗಳನ್ನು ಬರೆದದ್ದು ಎಲ್ಲವೂ ಅವರು ಮಾಡೋದಿಲ್ಲ ಅಂತ ಗೊತ್ತು. ಆದರೆ ಆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನುವಂಥನ್ನ ಹೇಳೋದನ್ನು ಬಿಡಿಸಿ ಹೇಳುವುದನ್ನು ಒಂದು ವ್ಯವಸ್ಥೆ ಅಲ್ಲಿ ಇತ್ತು. ಬಹುಶಃ ಇವತ್ತಿನ ದಿನಗಳಲ್ಲಿ ಅದನ್ನು ಶಾಲೆಗಳಲ್ಲಿ ಕೊಡಲಿಕ್ಕೆ ಎಲ್ಲೇ ನೈತಿಕ ಪಾಠಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದೆಯೇನೋ. ಜೊತೆಗೆ ಒಂದಷ್ಟು ಮನೆಯಲ್ಲಿ ಕೂಡ ಅಂಥ ಸಮಸ್ಯೆಗಳಿರ್ಬೋದು. ಅಂಥ ವರ್ಗದ ಯಾವ ತಪ್ಪನ್ನು ಅವರು ಮಾಡಿದ್ದಾರೆ ಅಂಥ ಹುಡುಗರಲ್ಲಿ ಬಹುಶಃ ಮನೆಯಲ್ಲಿ ಕೂಡ ಒಂದು ಮೋರಲ್ ವ್ಯಾಲ್ಯೂಸ್ ಕೊಡೋದ್ರಲ್ಲಿ ತಪ್ಪಿರಬಹುದೇನೋ. ಟೋಟಲಿ ಸಮಾಜದ ಒಂದು ಕೊರತೆ ಕೂಡ ಇರಬಹುದು, ಅಲ್ಲಿ ಅವರನ್ನು ಸಾಮಾಜೀಕರಣಗೊಳಿಸುವಂತಹ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ತಪ್ಪಾಗಿರ್ಬೋದು. ಜೊತೆಗೆ ಅದರ ಜೊತೆಗೆ ಮುಖ್ಯವಾಗಿ ನಾವು ವಿಚಾರಿಸಬೇಕಾದ್ದು ಡ್ರಗ್ಸ್. ಅವರು ಮಾದಕ ವ್ಯಸನದಲ್ಲಿ ಇದ್ರು ಅಂತ ಸಂಶಯವನ್ನ ಪೊಲೀಸರು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಇದು ಬಹಳಷ್ಟು ಆತಂಕಕಾರಿ. ಮತ್ತೆ ಇದು ಎಲ್ರಿಗೂ ಗೊತ್ತಿರುವಂತಹ ಒಂದು ಸತ್ಯ. ಎಲ್ಲ ಕಡೆ ಹೆಚ್ಚಿನ ಕಾಲೇಜುಗಳಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಅವರಿಗೆ ಗೊತ್ತಿಲ್ಲದ ಹಾಗೆ ಡ್ರಗ್ಸ್ ಅನ್ನು ಅವರು ತಿನ್ನುವಂತಹ ವ್ಯವಸ್ಥೆ ಇದೆ. ಚಾಕ್ಲೇಟ್ ರೂಪದಲ್ಲೋ ಇನ್ನೋ ಯಾವುದೋ ಒಂದು ತಿಂಡಿಯ ರೂಪದಲ್ಲಿ ಅದನ್ನು ಅವರಿಗೆ ನಿಧಾನವಾಗಿ ಕೊಡುವಂತಹ ವ್ಯವಸ್ಥೆ ಇದೆ. ಇದರ ಬಗ್ಗೆ ಕಾನೂನು ಬಿಗಿಯಾಗಿಲ್ಲ. ಇದನ್ನು ಸ್ವಲ್ಪ ನಾವು ಇದರ ಬಗ್ಗೆ ಬಹಳ ಸೀರಿಯಸ್ ಆಗಿ ಆಲೋಚನೆ ಮಾಡುವಂತಹ ಕೆಲಸ ತುರ್ತಾಗಿ ಆಗಬೇಕಾಗಿದೆ. ನಾವು ಬೇರೆ ಬೇರೆ ಕೆಲಸಗಳಿಗೆ ಕಾನೂನನ್ನು ಬಹಳ ಬಿಗಿ ಮಾಡ್ತೇವೆ, ಆದರೆ ಈ ಡ್ರಗ್ ಮಾಫಿಯಾದಲ್ಲಿ ಏನು ಇವತ್ತು ತೊಂದರೆ ಆಗ್ತಾ ಇದೆ, ಯುವಜನತೆ ಹಾಳಾಗ್ತಾ ಇದ್ದಾರೆ, ಅದರ ಬಗ್ಗೆ ಒಂದಷ್ಟು ಕೆಲಸಗಳು, ಒಂದಷ್ಟು ಕಾನೂನು ಬಿಗಿಯಾಗಿ ಮಾಡಬೇಕು, ಮತ್ತು ಅದರ ಆ್ಯಕ್ಷನನ್ನು ಕೂಡ ತಗೊಳ್ಬೇಕು ಅನ್ನುವಂಥದ್ದು ಇವತ್ತಿನ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ಯುವತಿಯರೇ ಹುಷಾರ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಯುವತಿಯರಿ ಹುಷಾರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಎಸ್ ಶೀಲಾ ಕೆ ಶೆಟ್ಟಿ ಅವರೇ, ನಾವು ಮಾತಾಡ್ತಿದ್ವಿ ಯಾಕೆ ಯುವಕರು ಇಂಥ ಒಂದು ಹಾದಿಯನ್ನು ಹಿಡಿತಾರೆ, ಎಲ್ಲೋ ಒಂದು ಕಡೆ ಪೋಷಕರು ನೀಡುವ ಹೆಚ್ಚಿನ ಸ್ವಾತಂತ್ರ್ಯ ಇದಕ್ಕೆ ಕಾರಣವಾಗುತ್ತೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹೌದು, ನಾವು ಅದನ್ನೇ ಯೋಚಿಸ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ. ಒಂದು ಮಗು ಅಥವಾ 2 ಮಗು ಒಂದು ಕುಟುಂಬದಲ್ಲಿ, ಸಣ್ಣ ಕುಟುಂಬ, ಮಿತ ಸಂಸಾರ, ಮಿತ ಪರಿವಾರ ಅಂತ ನಾವು ಹೇಳ್ತೇವೆ. ಆ ಮಗುವನ್ನು ಬಹಳ ಮುಚ್ಚಟೆಯಿಂದ ಹೆತ್ತವರು ಸಾಕಿ ಬೆಳೆಸ್ತಾರೆ. ಅದು ಹೆಣ್ಣು ಮಗು ಇರಬಹುದು, ಗಂಡು ಮಗು ಇರಬಹುದು. ಅತಿಯಾದ ಸ್ವಾತಂತ್ರ್ಯವನ್ನು ಕೊಡ್ತಾರೆ, ಕೈ ಖರ್ಚಿಗೆ ಬೇಕಾದಷ್ಟು ಹಣವನ್ನು ಕೊಡ್ತಾರೆ. ಮತ್ತು ಬೆನ್ನ ಹಿಂದೆ ಆ ಮಕ್ಕಳು ಎಲ್ಲಿ ಹೋಗ್ತವೆ, ಏನು ಮಾಡ್ತವೆ, ಯಾರೊಟ್ಟಿಗೆ ಸಖ್ಯ ಬೆಳೆಸ್ತವೆ ಎನ್ನುವುದನ್ನು ನೋಡುವಂಥ ಕಾವಲು ಕಣ್ಣುಗಳು ಹೆತ್ತವರಲ್ಲಿ ಇರುವುದಿಲ್ಲ. ಇದನ್ನು ನಾವು ಹೇಳೋದು, ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಇಷ್ಟೆಲ್ಲ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಶಾಲೆ ಬಿಟ್ಟರೆ ಮನೆಯಿಂದ ಹೊರಟ್ರೆ ಶಾಲೆ, ಬೇಕಾದಷ್ಟೇ ಬುತ್ತಿ ಊಟ ಮಾಡಿಕೊಂಡು ಮನೆಗೆ ಸಾಯಂಕಾಲ ಬಂದು ಊಟ ಮಾಡುವಂಥ ಒಂದು ಸಮಾಜ ಆವಾಗ ಇರುವಾಗ ಹೆಣ್ಮಕ್ಕಳಿಗೆ ಬೀದಿಯಲ್ಲಿ ನಡೆಯೋದಿಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಈಗ ಹಾಗಲ್ಲ. ಈಗ ಮಕ್ಕಳು ತಮಗೆ ತಾವೇ ರಾಜರು ಅಂತ ಗಂಡು ಮಕ್ಕಳು ತಿಳ್ಕೊಳ್ಳೋದು, ಅವರಲ್ಲಿ ಖರ್ಚಿಗೆ ಬೇಕಾದಂಥ ಹಣ ಮತ್ತು ಬುದ್ಧಿಗೆ ತಿಳುವಳಿಕೆ ಕೊಡುವವರು ಬಹಳ ಕಡಿಮೆ. ತಂದೆ ತಾಯಿ ಒಂದು ಕೆಲಸಕ್ಕೆ ಹೋಗ್ತಾರೆ, ಮನೆಯಲ್ಲಿ ಯಾರೂ ಇಲ್ಲ, ಅವಿಭಕ್ತ ಕುಟುಂಬ, ಈ ಬುದ್ಧಿ ಹೇಳುವ ಹಿರಿಯರೂ ಇಲ್ಲ. ಇದ್ದರೂ ಅವರ ಮಾತನ್ನು ಕೇಳುವಂಥ ಮಕ್ಕಳಲ್ಲ ಈಗಿನ ಮಕ್ಕಳು. ಮತ್ತು ಹಿರಿಯರೊಟ್ಟಿಗೆ ಇರುವಂಥ ಅವಿಭಕ್ತ ಕುಟುಂಬ ಈಗ ಬಹಳ ಅಪರೂಪ, ಬಹಳ ಸಣ್ಣ ಪರಿವಾರ. ಇಲ್ಲಿ ಯಾರಿಗೂ ಹಿರಿಯರೇ ಅಲ್ಲ. ತಂದೆ ತಾಯಿ ಆ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಿಲ್ಲ, ಅವರಿಗೆ ಪುರ್ಸೊತ್ತಿಲ್ಲ. ಮುಖ್ಯವಾಗಿ ಅವರು ಮಕ್ಕಳು ಹಾಳಾಗಬೇಕಂತ ಅವರಿಗಿಲ್ಲ, ಆದರೆ ಅವರಿಗೆ ಪುರ್ಸೊತ್ತಿಲ್ಲ. ತಂದೆ ಒಂದು ಕಡೆ ಹೋದರೆ ತಾಯಿ ಒಂದು ಕಡೆ ಹೋದರೆ ಮಕ್ಕಳು ಈ ಟಿವಿಯನ್ನು, ಈ ಸಾಮಾಜಿಕ ಜಾಲತಾಣಗಳನ್ನು ನೋಡಿಕೊಂಡು ಅದರಲ್ಲಿ ಬರುವುದೆಲ್ಲ ಸತ್ಯ, ಅದು ನಿಜ ಜೀವನದಲ್ಲಿ ನಡೆದರೆ ಮಾತ್ರ ಸೊಗಸು ಅನ್ನುವಂಥ ಒಂದು ತಪ್ಪರ್ಥವನ್ನು ಮಾಡಿಕೊಂಡಿರ್ತಾರೆ ಮಕ್ಕಳು. ಇದು ನಮ್ಮದೇ ಸ್ವಯಂಕೃತ ಅಪರಾಧ. ನಾವು ಅದನ್ನು ಓಪನ್ ಆಗಿ ಬಿಡ್ತೇವೆ ನಮ್ಮ ಮಕ್ಕಳ ಮೇಲೆ. ಮಕ್ಕಳು ಮನೆಯಲ್ಲಿ ಇರ್ತಾರೆ, ನಾವು ಹೋಗ್ತೇವೆ ನಮ್ಮ ಕೆಲಸಕ್ಕೆ, ಹೋಗದಿದ್ದರೆ ನಡೆಯುವುದಿಲ್ಲ. ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ ಸಮಾಜದಲ್ಲಿ. ಇದರ ಪ್ರಯೋಜನವನ್ನು
ಗಂಡು ಮಕ್ಕಳು ಪಡೀತಿದ್ದಾರೆ, ಸಾಮಾನ್ಯ ಕೆಲವು ವಿಚಾರಗಳಲ್ಲಿ ಹೆಣ್ಣು ಮಕ್ಕಳು ಪಡೀತಿದ್ದಾರೆ. ಇದರಿಂದಾಗಿ ನಮ್ಮ ಸಮಾಜ ಹಾಳಾಗ್ತದೆ, ಇಂತಹ ಘಟನೆಗಳು ಸಂಭವಿಸ್ತವೆ. ಇಲ್ಲದಿದ್ರೆ ಈ ಥರದ ಒಂದು ಧೈರ್ಯ ಬರೋದಂದರೆ ಇದಕ್ಕೆ ಶಿಕ್ಷೆ ನಮಗೆ ಒಂದಲ್ಲೊಂದಿನ ಉಂಟು ಅನ್ನೋದು ನಿಶ್ಚಿತ. ಆದರೆ ಆ ಮಕ್ಕಳು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆ ವಯಸ್ಕರೊಟ್ಟಿಗೆ ಅಪ್ರಾಪ್ತ ವಯಸ್ಕರು ಸೇರಿಕೊಳ್ತಾರೆ. ಇದು ನಿರ್ಭಯ ಪ್ರಕರಣದಲ್ಲಿ ಆದದ್ದು ಹೀಗೇನೆ, ಎಂಥ ಕ್ರೂರತರವಾದ ಒಂದು ಗ್ಯಾಂಗ್ ರೇಪ್. ಅದೇ ಥರ ಇದು ಕೂಡ ಆಗಿದೆ. ಇಂಥದ್ದು ಮಾಡಬೇಕಾದ್ರೆ ಅಕ್ಕ ತಂಗಿಯರಿದ್ದವರು, ಅಕ್ಕ ತಂಗಿಯರ ಸಹಜೀವನದಲ್ಲಿ ಬೆಳೆದವರು ಹೀಗೆ ಮಾಡಬಹುದಾ ಯಾರಾದರೂ? ಇದನ್ನು ಆಲೋಚಿಸುವಾಗ ನಾವು ನಮ್ಮ ಸಮಾಜ ಎಲ್ಲಿ ಕೆಳಕ್ಕೆ ಹೋಗ್ತಾ ಇದೆ, ನಮ್ಮ ಸಂಸ್ಕೃತಿ ಎಂಥದ್ದು, ನಮ್ಮ ದೇಶದ ಸಂಸ್ಕಾರ ಎಂಥದ್ದು, ಅದೆಲ್ಲವನ್ನ ನಾವು ತಿಳ್ಕೊಂಡ್ರೆ ಆಮೂಲಾಗ್ರವಾಗಿ, ಶಾಲೆಯಲ್ಲಿ ಹೇಳ್ತಾರಾ ಇಲ್ವಾ ಈಗ ಗೊತ್ತಿಲ್ಲ, ಎಲ್ಲ ಕಡಿಮೆ ಆಗಿದೆ. ಆದರೆ ನಮ್ಮ ಮಕ್ಕಳಿಗೆ ನಾವು ಮನೆಯಲ್ಲಾದರೂ ಸ್ವಲ್ಪ ಇದನ್ನು ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಬಹಳ ಅನಾಹುತ ಸಂಭವ ಆಗೋದು ಹೆಚ್ಚು ಅಂತ ನಾನು ಬಯಸಿ. ಇಲ್ದಿದ್ರೆ ಒಂದು ಒಂದು ಪಬ್ಲಿಕ್ ಜಾಗ ಅಂತ ಹೇಳ್ಬೋದು, ಸ್ವಲ್ಪ ಆದರೂ ಜನ ಇರ್ಬೋದಲ್ಲಲ್ಲಿ. ಅಂಥ ಜಾಗದಲ್ಲಿ ಗೆಳೆಯನೇ ಇರ್ಬೋದು, ಗೆಳೆಯ ಇರಬಾರ್ದಂತ ಏನೂ ಇಲ್ಲ, ಯಾರೋ ಒಬ್ಬರನ್ನು ಗೆಳೆಯ ಗೆಳತಿಯರು ಬರ್ತಾರೆ. ಅಂಥ ಹೊತ್ತಿನಲ್ಲಿ ಅವಳನ್ನು ಹಿಡ್ಕೊಂಡು ಅವಳ ಗೆಳೆಯನ ಮುಂದುಗಡೆ ಹೀಗೆ ಮಾಡೋದು ಅಂತ ಹೇಳಿದ್ರೆ ಇನ್ನೊಂದು ಗಂಡ ಹೆಂಡತಿ ಹೋದರೂ ಕೂಡ ಹಾಗೇನೆ ಅಲ್ವಾಗೋದು. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಎಸ್, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಎಲ್ಲಿಂದ ಸರ್? ಸರ್ ಸ್ವಲ್ಪ ಏರು ಧ್ವನಿಯಲ್ಲಿ. ಎಸ್ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್ ಸರ್, ನಿಮ್ಮ ಅನಿಸಿಕೆ ಏನಾದಿದ್ರೆ ಹೇಳ್ಬೋದು. ಸರ್, ಮಂಗಳೂರಲ್ಲಿ ಇತ್ತೀಚೆಗೆ ನಡೆದ ಈ ರೇಪ್ ಪ್ರಕರಣವನ್ನು ನಾವು ನೋಡಿದ್ವಿ. ಹೌದು, ಇದರ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇದರ ಆರೋಪಿಗಳು ಈಗ ಒಂದು ಬೇರೆ ಅನ್ಯ ಕೋಣವರಾಗಿದ್ದರೆ ಅದಕ್ಕೆ ಒಂದು ಬೇರೆ ಪ್ರತಿಭಟನೆಗಳು ನಡೆದಿದ್ದು, ಬಿಜೆಪಿ ಅವರ ಸಂಘ ಪರಿವಾರದವರು ನಿಂತಿದ್ರು. ಅದೇ ಈ ಪ್ರಕರಣದಲ್ಲಿ ಅವರು ಯಾವುದೇ ಒಂದು ತಾಗಲಿದ್ದಾರೆ. ಹಾಗೆ ಇವರು ಮಾಧ್ಯಮಗಳು ಕೂಡ ಹಾಗೆ ಮಾಧ್ಯಮದವರು ಕೂಡ ಯಾವುದೇ ಒಂದು ಅದನ್ನು ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಯಾವುದೇ ಒಂದು ಬೇರೆ ಕೋಣರಾದ್ರೆ ಅವರು ಅದನ್ನು ಎಕ್ಸ್ಪೋಸ್ ಮಾಡಿ ತೋರಿಸ್ತಾರೆ. ಈಗ ಈ ಮಾಧ್ಯಮದಲ್ಲಿ ಅವರ ಫೋಟೋಗಳು ಬರ್ತಾ ಇಲ್ಲ, ಬರ್ತಿಲ್ಲ, ನಿತ್ಯ ಬರ್ತಾ ಇದೆ ಅತ್ಯಾಚಾರ ಅಂತ. ಸರಿ, ಎಲ್ಲ ಕಡೆ ಇದನ್ನ ವ್ಯಕ್ತಪಡಿಸಿದ್ದಾರೆ ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಡೆಯಿಂದ. ಧನ್ಯವಾದ. ಎಸ್, ಇನ್ನೊಂದು ಕಡೆ ಹೇಳಬೇಕಾದ್ರೆ ರೇಷ್ಮಾ ಅವರೇ, ಸೆಲ್ಫ್ ಡಿಫೆನ್ಸ್ ವಿಷಯಕ್ಕೆ ಬಂದಾಗ ಹುಡುಗಿಯರು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು? ಯಾಕಂದರೆ ಮುಂದೆ ಇಂಥ ಒಂದು, ಈಗ ಪ್ರಿಯಕರ ಇದ್ದ ಪಕ್ಕದಲ್ಲಿ ಅದೊಂದು ಬೇರೆ ವಿಷಯ, ಒಂಟಿಯಾಗಿ ಹೋಗುವ ಮಹಿಳೆಯರಾಗಿರ್ಬೋದು, ಎಲ್ಲರಾಗಿರ್ಬೋದು, ಸೆಲ್ಫ್ ಡಿಫೆನ್ಸ್ ಬಗ್ಗೆ ಯಾವ ರೀತಿಯ ಎಜುಕೇಷನ್ ಸಿಸ್ಟಮ್ ಬೇಕಾಗುತ್ತೆ ಮಹಿಳೆಯರಿಗೆ? ನೀವೇ ಹೇಳಿದ ಹಾಗೆ, ನೀವು ಸ್ಟಾರ್ಟಿಂಗ್ ಹೇಳಿದ್ದು ಯುವತಿಯರೇ ಹುಷಾರ್ ಅಂತ ಹೇಳಿ, ಆ ಹುಷಾರತನ ನಮ್ಮಲ್ಲಿ ಇರಲೇಬೇಕು. ಪ್ರಕೃತಿ ನಮ್ಮನ್ನ ಸ್ವಲ್ಪ, ನಮ್ಮಲ್ಲಿ ಅಸಮಾನತೆ ಇದ್ದೇ ಇದೆ ದೈಹಿಕವಾಗಿ, ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ. ಎಷ್ಟೇ ಡಿಫೆನ್ಸ್ ಮಾಡಿಕೊಂಡ್ರು ಒಂದು 7 ಜನರ ತಂಡ ಬಂದಾಗ ಒಬ್ಬ ಮಹಿಳೆ, ಒಬ್ಬ ಹೆಣ್ಣು ಮಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಹುಷಾರಲ್ಲಿ ನಾವು ಇರಲೇಬೇಕು, ಅದು ಮೊದಲ ಕೆಲಸ ನಾವು ಮಾಡಬೇಕಾದ್ದು. ಅವರು ಇಬ್ಬರು ಒಂದು ನಿರ್ಜನ ಪ್ರದೇಶಕ್ಕೆ ಹೋದದ್ದು ಕೂಡ ನಾನು 100% ಸರಿ ಅಂತ ಹೇಳೋದಲ್ಲ, ಅವರ ಜಾಗೃತಿ ಅವರು ಮಾಡ್ಕೊಳ್ಬೇಕಾಗಿತ್ತು. ಹಾಗಂತ ಹೇಳಿ ಒಬ್ಳು ಒಂಟಿಯಾಗಿ ಸಿಕ್ಕಿದಂತಹ ಮಹಿಳೆ ಮೇಲೆ ಈ ತರ ದೌರ್ಜನ್ಯ ಮಾಡೋದು ಕೂಡ ಅದು ಖಂಡಿಸುವಂತಹ ಕೆಲಸ. ಅದಕ್ಕೆ ಅದನ್ನು ಯಾವುದೇ ರೀತಿಯಲ್ಲೂ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಒಂದ್ಸಲ ಮಾನ್ಯ ನರೇಂದ್ರ ಮೋದಿ ಅವರು, ಪ್ರಧಾನಿ ಅವರು ಹೇಳಿದ್ರು, ಮಹಿಳೆಯರಿಗೆ ಒಂದು ಮಾತು ಹೇಳಿದ್ರು, ನಿಮ್ಮ ಹೆಣ್ಣು ಮಕ್ಕಳನ್ನ ಪ್ರಶ್ನಿಸುವ ರೀತಿಯಲ್ಲಿ ಗಂಡು ಮಕ್ಕಳನ್ನು ಕೂಡ ಪ್ರಶ್ನಿಸಿ ಅಂತ ಹೇಳಿ. ಎಲ್ಲಿ ಹೋಗ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಇವತ್ತೇನ್ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿ ಗಂಡು ಮಕ್ಕಳನ್ನು ಕೂಡ ಪ್ರಶ್ನಿಸಬೇಕು ಅಂತ ಹೇಳಿ. ಸೊ ಇಂತಹ ಒಂದು ಕೇರ್ ಅನ್ನ ನಮ್ಮ ಮನೆಯಲ್ಲಿ ನಾವು ತಗೊಳ್ಬೇಕು. ಗಂಡು ಮಕ್ಕಳನ್ನು ಕೂಡ, ಹೆಣ್ಣು ಅಂತ ಹೇಳಿದ್ರೆ ಏನು, ಅವಳ ಬಗ್ಗೆಗಿನ ಒಂದು ವಿಶ್ವಾಸ ಹೇಗಿರಬೇಕು ಅನ್ನೋದನ್ನ ನಾವು ಗಂಡು ಮಕ್ಕಳಿಗೆ ಕೂಡ ಮನೆಯಲ್ಲೇ ಆ ಒಂದು ಶಿಕ್ಷಣವನ್ನ ನಾವು ಕೊಡುವಂತರಲ್ಲಿ ತಾಯಂದ್ರು ಪ್ರಯತ್ನಿಸಬೇಕು. ಜೊತೆಗೆ ಶಿಕ್ಷಣ, ಆಗಾಗಲೇ ಹೇಳಿದೆ ನಾನು, ಶಿಕ್ಷಣದಲ್ಲಿ ಕೂಡ ನಾವು ಅದನ್ನ ಬಹಳ, ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಧರ್ಮದ ಮೌಲ್ಯ ಇರುವಂತಹ ಒಂದು ಕತೆ ಹೇಳಿದ್ರೆ ಮತ್ತೊಂದು ಧರ್ಮದವರದ್ದು ಕೂಡ ಹಾಕಬೇಕು, ಇನ್ನೊಂದು ಧರ್ಮದವರು ಕೂಡ ಹಾಕಬೇಕು, ಒಂದ್ ವೇಳೆ ಅಂತ ಕಾಂಪಿಟಿಷನ್ ಇದೆ ಬಿಟ್ರೆ ಒಂದು ಒಳ್ಳೆಯ ಮೌಲ್ಯ ಇರುವಂತಹ ವಿಚಾರಗಳನ್ನ ಹಾಕಬೇಕು ಅಂತ ಆಗುವಾಗ ಅಲ್ಲಿ ರಾಜಕಾರಣ ಶುರುವಾಗ್ತದೆ, ಬೇರೆ ಬೇರೆ ವಿಚಾರಗಳು ಬರ್ತವೆ. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಸರ್ ನಮಸ್ತೆ. ಎಸ್, ಇನ್ನೊಂದು ವಿಚಾರ ಹೇಳೋದಾದರೆ, ಶೀಲಾ ಶೆಟ್ಟಿ ಅವರೇ, ಸೆಲ್ಫ್ ಡಿಫೆನ್ಸ್ ವಿಚಾರ ಬಗ್ಗೆ ನಾವು ಮಾತಾಡಿದ್ವಿ. ಲೈಂಗಿಕ ದೌರ್ಜನ್ಯ ಅಂತ ಬಂದರೆ ಖಾಲಿ ಅತ್ಯಾಚಾರ ಆಗೋದಿಲ್ಲ. ಈಗ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿಯ ಸುರಕ್ಷತೆಯನ್ನು ಒದಗಿಸಬೇಕು? ಎಷ್ಟು ಪ್ರಕರಣಗಳು ಹೊರಗಡೆ ಬರುವುದಿಲ್ಲ, ಬಸ್ಸಲ್ಲಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ರಶ್ಯಲ್ಲಿ ಆಗಿರ್ಬೋದು, ಯಾವ ರೀತಿ ಒಂದು ಕ್ರಮಗಳನ್ನು ತಗೋಬೋದು ಈ ಮಕ್ಕಳಿಗೆ ಸಪರೇಟಾಗಿ? ಹೆಚ್ಚಾಗಿ ನಾವು ಕೈಗೊಳ್ಳುವ ಕ್ರಮಗಳಿಗಿಂತ ಅವರಾಗಿ ಆ ಕ್ರಮಗಳನ್ನು ಹೆತ್ತವರು ಆ ಥರದ ಶಿಕ್ಷಣ ಅವರಿಗೆ ಕೊಡಬೇಕಾಗ್ತದೆ ಒಂದು ಹೆಣ್ಮಕ್ಕಳಿಗೆ. ಯಾಕಂದರೆ ನೋಡಿ,
ಲೈಂಗಿಕ ಸಮಾನತೆ ಒಂದು ಅಂದ್ರೆ ನಿಮಿಷ, ಒಂದು ದೈಹಿಕ ಕರೆ ಇದೆ. ಸಮಾನತೆ ನಮ್ಮಲ್ಲಿ ಇಲ್ಲ. ಗಂಡು ಎಸ್ ಒಂದು ಕರೆ ಇದೆ, ಒಂದು ಕರೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹಾಂ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದುಬೈಯಿಂದ ಕರೆ. ಎಸ್ ಸರ್, ಹೇಳಿ. ನಿಮ್ಮ ಏನಾದರೂ ಮೊನ್ನೆ ಒಂದು ಗ್ಯಾಂಗ್ ರೇಪ್ ನಡೆದಿರುವಂಥದ್ದು ತೀರಾ ಖಂಡನೀಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ವ್ಯಕ್ತಪಡಿಸೋದಾದ್ರೆ ನೀವು ವ್ಯಕ್ತಪಡಿಸಬಹುದು. ನಮಗೆ ಲೈವ್ ಆಗಿ ಮಾತಾಡ್ಲಿಕ್ಕೆ ಆಗಲ್ವಾ? ಏನು ಸರ್? ಲೈವ್ ಆಗಿ ಮಾತಾಡ್ತೀವಿ. ಎಸ್ ಲೈವಲ್ಲಿ ಸರ್, ಲೈವಲ್ಲಿ. ಹಲೋ ಸರ್, ನಾವು ದುಬೈಯಿಂದ ಕರೆ ಮಾಡ್ತಿದ್ವಿ. ಹಾಂ ಹೇಳಿ ಸರ್, ಹೇಳಿ. ಅದು ನಮ್ಮ ಅನಿಸಿಕೆ ಅಂದ್ರೆ ಮೈನ್ ಆಗಿ ಒಂದು ಈ ಡ್ರಗ್ಸ್ ಮಾಫಿಯಾ ಎಲ್ಲ ಇದೆಯಲ್ಲ. ಹೌದು. ಹಲೋ, ಹಾಂ ಹೇಳಿ ಸರ್, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಸರ್. ನಮ್ದು ಮೈನ್ ಅಂತ ಹೇಳಿದ್ರೆ ಒಂದು ಡ್ರಗ್ಸ್ ಮಾಫಿಯಾವನ್ನು ಅದ್ರ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಕ್ರಮ ತಗೊಳ್ಬೇಕು. ಮತ್ತೆ ಈಗ ಎರಡನೇದು ಅಂತ ಏನ್ ಹೇಳಿದ್ರೆ, ಈಗ ಯಾರು ಆರೋಪಿಗಳಿದ್ದಾರೆ ಅವರಿಗೆ ತುಂಬಾ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡ್ಬೇಕು. ಥರ್ಡ್ ಒನ್ ಅಂತ ಹೇಳಿದ್ರೆ, ಈಗ ಹುಡುಗಿಯರಿದ್ದಾರಲ್ಲ, ಹುಡುಗಿಯರಿಗೆ ಕೆಲವರು ಖಾಲಿ ಎಂಜಾಯ್ಮೆಂಟ್ ಗೆ ಹೋಗ್ತಾರೆ. ಈಗ ಮೊನ್ನೆ ಅದು ಗ್ಯಾಂಗ್ ರೇಪ್ ಬಗ್ಗೆ ಹೇಳ್ತಾ ಇದ್ದೀರಾ. ಹುಡುಗ ಬಿಹಾರ್ನವನು, ಹುಡುಗಿ ಊರಿನವಳು. ಈ ಬಗ್ಗೆ ಕೆಲವರು ಖಾಲಿ ಎಲ್ಲಿಂದಲೋ ಕೆಲಸಕ್ಕೆಲ್ಲ ಬರ್ತಾರೆ ಊರಿಗೆ, ಬಂದು ಎಂಜಾಯ್ಮೆಂಟ್ ಮಾಡಿ ಹೀಗೆ ಮಾಡಿ, ಅಂತವರ ಇದನ್ನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಎಸ್ ಸರ್, ಹೇಳಿ ಹೇಳಿ ಹೇಳಿ. ಧನ್ಯವಾದ. ಈಗಾಗಲೇ ನಾವು ಮಾತಾಡ್ತಿದ್ವಿ ಯಾವ ರೀತಿ ಈಗ ಬಸ್ಸಲ್ಲಾಗಿರ್ಬೋದು 4 ಸೀಟು ಹೆಂಗಸರಿಗಾಗಿ ರಿಸರ್ವ್ ಮಾಡಿರ್ತಾರೆ. ಇಂಥ ಕ್ರಮಗಳನ್ನು ಪಬ್ಲಿಕ್ ಪ್ಲೇಸ್ಗಳಲ್ಲಾಗಿರ್ಬೋದು ಯಾವ ರೀತಿ ಕ್ರಮವನ್ನು ಕೈಗೊಳ್ಬೋದು ನಾವು? ಬಸ್ಸಿನ ವಿಚಾರ, ಬಸ್ಸಲ್ಲಿ ಮಹಿಳೆಯರಿಗಾಗಿ ಸೀಟು ಮೀಸಲಿರುವಂಥ ಕ್ರಮ ಈಗ ಅಗತ್ಯ ಇಲ್ಲ. ಈಗ ಮಹಿಳೆಯರು ಪುರುಷರೆಲ್ಲ ಒಂದೇ ಆಗಿದ್ದಾರೆ. ಅದು ಬಹಳ ಹಿಂದಿನ ಕಾಲದ್ದಾಯಿತು, ಹೋಯ್ತು ಅದು ಬಿಡಿ. ಅದರಲ್ಲಿ ಕೂತ್ಕೊಳ್ಳುವಷ್ಟು ವ್ಯವಧಾನ ಕೂಡ ಯಾರಿಗೂ ಇರೋದಿಲ್ಲ. ಅದು ಪ್ರಶ್ನೆ ಅಲ್ಲ. ಮನೆಯಲ್ಲಿ ಗಂಡು ಮಕ್ಕಳನ್ನು ನೀನೇ ಊರಿಗೆ ರಾಜ ಅಂತ ಬೆಳೆಸುವ ಕ್ರಮ ಉಂಟು. ಈಗ ಸ್ವಲ್ಪ ಕಡಿಮೆ ಹಾಗೆ ಹೇಳುವುದಾದ್ರೆ. ಮೊದಲಾದರೆ ಗಂಡು ಮಗದ ಅವನು ಗಂಡು ಏನು ಬೇಕಾದರೂ ಮಾಡ್ತಾನೆ, ನೀನು ಹಾಗೆ ಇರು. ಹೆಣ್ಣು ಮಕ್ಕಳಿಗೆ ಹೇಳುವಂಥ ಮಾತು ಇದು ತಾಯಿ. ಹಿಂದಿನ ನಮ್ಮ ಕಾಲದಲ್ಲಿ ಅವನು ಗಂಡು ಮಗ ಏನು ಮಾಡಿದರೂ ನಡೆಯುತ್ತದೆ, ನೀನು ಮಾಡ್ಲಿಕ್ಕೆ ಆಗುದಿಲ್ಲ, ಇದು ತಪ್ಪು. ಹೀಗೆ ಹೇಳಿ ಹೇಳಿ ಗಂಡು ಮಕ್ಕಳು, ಅದು ಆಗಿನ ಕಾಲದ ಗಂಡು ಮಕ್ಕಳಿಗೆ ಆಯಿತು. ಆಗಿನ ಕಾಲದಲ್ಲಿ ಇಂಥ ವಿಶೇಷ ಆಕರ್ಷಣೆಗಳು ಇರಲಿಲ್ಲ. ಈಗ ಇದನ್ನು ಈ ಗಂಡು ಹುಡುಗ ಕೇಳಿದರೆ ಎಲ್ಲವೂ ಸಾಮಾಜಿಕ ಜಾಲತಾಣದಲ್ಲಿ ಉಂಟು. ಅವನು ಅದನ್ನು ಪ್ರಯೋಗ ಮಾಡಿ ನೋಡ್ತಾನೆ. ಹೆಣ್ಣು ಮಗಳಿಗೆ ಅದನ್ನು ಈಗಿನವರು ಹೇಳೋದಿಲ್ಲ. ಆದರೂ ಕೂಡ ಈಗಿನ ಪಾರದರ್ಶಕ ಉಡುಪುಗಳು, ಹಾಗೆ ಹೆಣ್ಣು ಮಕ್ಕಳು ಕೆಲವರು, ಎಲ್ಲರೂ ಅಲ್ಲ, ಕೆಲವು ಹೆಣ್ಣು ಮಕ್ಕಳು ನಡೆದುಕೊಳ್ಳುವ ರೀತಿ ನಾವು ಹೇಳಬಾರ್ದು ಹೆಂಗಸರಾಗಿ. ಆದರೆ ವಿದ್ಯಾಭ್ಯಾಸ ಇರುವುದು ಸಂಸ್ಕಾರವನ್ನು ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ. ನಾವು ಹೆಚ್ಚು ಕಲಿತ ಹಾಗೆ ಅದನ್ನು ಬಿಟ್ಟುಕೊಂಡು ಬರಬಾರ್ದು ನಾವು. ಯಾಕಂದರೆ ನಮ್ಮ ದೇಶದ ಸಂಸ್ಕೃತಿ ನಮಗೆ ಯಾವಾಗಲೂ ಬೇಕಾಗ್ತದೆ. ಅದನ್ನು ಬಿಟ್ಟು ನಮಗೆ ಬದುಕೋದಕ್ಕಾಗೋದಿಲ್ಲ. ಅದರ ಜೊತೆಗೆ ಹೊಸತನ್ನು ರೂಢಿಸ್ಕೊಳ್ಳಿ, ತಪ್ಪಲ್ಲ. ಅದರಲ್ಲಿ ಏನು ಒಳ್ಳೇದಿದೆ, ಯಾವುದೇ ವಿಷಯದಲ್ಲಿ ಒಳ್ಳೇದಿದ್ದದನ್ನು ಹಂಸ ಕ್ಷೀರ ನ್ಯಾಯದಂತೆ. ಹಂಸ ಹಾಲು ನೀರು ಮಿಕ್ಸ್ ಮಾಡಿದರೆ ಹಾಲನ್ನು ಮಾತ್ರ ಪಡ್ಕೊಳ್ತದೆ ಅಂತ. ಹಾಗೆ ನಾವು ನಮ್ಮ ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೆತುಕೊಳ್ಳುವಾಗ ಒಳ್ಳೆದೆಲ್ಲಿ ಸಿಗ್ತದೆ. ಇದನ್ನೇ ರೇಷ್ಮೆ ಶೆಟ್ಟಿ ಹೇಳಿದರು. ಹಾಗೆಯೇ ಒಳ್ಳೆದನ್ನು ಮಾತ್ರ ಹೆಕ್ಕಿ ಕೆಟ್ಟದ್ದು ನಮಗೆ ಬೇಡ ಎನ್ನುವಂಥ ಭಾವನೆಯನ್ನು ಹೆಣ್ಣು ಮಕ್ಕಳಲ್ಲಿ ನಾವು ತಾಯಂದಿರು, ಅಕ್ಕಂದಿರು ಮತ್ತು ಸಂಘ ಸಂಸ್ಥೆಗಳು ಇವೆಲ್ಲ ಅದರೊಂದಿಗೆ ನಮಗೆ ಸಂಪರ್ಕ ಇರ್ತದೆ. ಈಗೇನು ಮಕ್ಕಳು ಮನೆಯಲ್ಲೇ ಇರುವುದಿಲ್ಲ, ಎಲ್ಲದರಲ್ಲೂ ಜೊತೆಯಾಗಿ ಜಾಯಿಂಟ್ ಆಗಿ ಎಲ್ಲದರಲ್ಲೂ ಇರ್ತಾರೆ. ಅಲ್ಲಿ ಕೂಡ ನಾವು ಇದೇ ರೀತಿಯ ಶಿಕ್ಷಣ ಕೊಡಬೇಕು. ನಾವು ನಮ್ಮದೇ ಅಂತ ಒಂದು ಸೀಮಾರೇಖೆ ಉಂಟು ನಮಗೆ ಹೆಣ್ಮಕ್ಕಳಿಗೆ, ಅದು ಬೇಕು. ಯಾಕಂದರೆ ದೈಹಿಕ ಅಸಮಾನತೆ ಇರುವವರು ನಾವು. ಗಂಡು ಮಕ್ಕಳ ಹಾಗೆಲ್ಲ ನಮ್ಮ ಶರೀರ ರಚನೆ. ನಾವು ಮುಂದೆ ಕಷ್ಟ ಇಂಥ ಕಿಡಿಗೇಡಿಗಳ ಕೆಲಸದ ಪರಿಣಾಮವನ್ನು ಅನುಭವಿಸುವುದು ಹೆಣ್ಮಕ್ಕಳು. ಗಂಡು ಮಕ್ಕಳಿಗೆ ಏನೂ ಆಗುವುದಿಲ್ಲ. ಅದರ ಜೊತೆಗೆ ಶಿಕ್ಷೆ ಕೂಡ ಇರುವುದಿಲ್ಲ. ಏನೋ ಒಂದು ಬಲವಾದ ಸಾಕ್ಷ್ಯ ಇವುಗಳು ಸಿಕ್ಕಿದರೆ ಅವರಿಗೆ ಆಜನ್ಮ ಕಾರಾಗೃಹವಾಸ ಮಾಡಿದರೂ ಏನು ತಪ್ಪಲ್ಲ. ಅಂಥವರನ್ನು ಹೀಗೆ ಗ್ಯಾಂಗ್ ಕಟ್ಟಿ ಬಂದು ರೇಪ್ ಮಾಡುವವರಿಗೆ ಸಾಕ್ಷ್ಯಾಧಾರ ಸಿಕ್ಕಿದ ಕೂಡಲೇ ಎಲ್ಲಿ ಮಾಡ್ತಾರೆ? ಪುನಃ ಕೋರ್ಟು ಕೇಸು ಅಲಿಸುವುದು. ಈ 10-20 ವರ್ಷ ತೆಗೆಯುವುದು, ಇದಕ್ಕೆ ಏನಾದರೂ ಅರ್ಥ ಉಂಟಾ? ಇಂಥ ಕಾನೂನುಗಳಿಂದ ಇರುವವರೆಗೆ ಇದು ನಿಲ್ಲುವುದೂ ಇಲ್ಲ. ಯಾಕಂದ್ರೆ ಏನೂ ಆಗುವುದಿಲ್ಲ ಅನ್ನೋದು ಗೊತ್ತುಂಟು ಎಲ್ರಿಗೂ ಕೂಡ. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಎಸ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಿಮ್ಮ ಹೆಸರು? ಎಸ್ ಸರ್, ನಿಮ್ಮ ಯಾವುದಾದ್ರೂ ಅನಿಸಿಕೆಗಳಿದ್ದರೆ ನೀವು ಇಲ್ಲಿ ವ್ಯಕ್ತಪಡಿಸ್ಬೋದು ಈ ಒಂದು ಘಟನೆಯ ಕುರಿತು.
ಅನಿಸ್ಕತ್ತು ಒಂದು ಸ್ವಲ್ಪ ಏರಿಯಾ ಸ್ವಲ್ಪ ನಡೆದಿದೆ ಘಟನೆ. ಇದು ತೋಟಬೆಂಗ್ರೆಯಲ್ಲಿ ನಡೆದಿರುವಂಥ ಘಟನೆ ಪಣಂಬೂರಿನ ಹತ್ರ. ಸರಿ, ನಮ್ಮ ರಸಬಲ್ಪನಾ? ಹೌದು ಹೌದು. ಮತ್ತೆ ಶಿಕ್ಷಣ ಸರ್, ಈಗಾಗಲೇ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇನ್ನಿಬ್ಬರು ಏನೋ ಸಿಗ್ಲಿಕ್ಕಿದೆ. ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಸ್, ಧನ್ಯವಾದ ಸರ್, ಧನ್ಯವಾದ. ಮಹಿಳೆಯರ ಮೌನ ಕೂಡ ಇದಕ್ಕೊಂದು ಕಾರಣ. ನೀವಾಗಲೇ ಕೇಳಿದ್ರಿ ದೌರ್ಜನ್ಯ ಆದಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತೇಳಿ. ಬಸ್ಸಲ್ಲಿ, ಆಫೀಸಲ್ಲಿ ಇದೆಲ್ಲ ದೌರ್ಜನ್ಯಗಳು ನಮಗೆ ಗೊತ್ತಾಗೋದಿಲ್ಲ. ಹೆಣ್ಮಕ್ಳ ಮೇಲೆ, ಬಹುತೇಕ ಹೆಣ್ಮಕ್ಳ ಮೇಲೆ ಇಂಥ ಶೋಷಣೆ ನಡೀತಾನೆ ಇರ್ತದೆ. ಆದರೆ ಅದನ್ನು ವಿರೋಧಿಸುವಂತಹ ಒಂದು ಸ್ಥೈರ್ಯ ಅವಳಲ್ಲಿ ಬೇಕು. ಅದು ಎಲ್ಲಿ ಆಗ್ತದೆ ಆ ಕೂಡಲೇ ಅದನ್ನು ವಿರೋಧ ಮಾಡುವಂಥದ್ದು. ಮತ್ತೆ ಅವಳು ವಿರೋಧ ಮಾಡಿದರೆ ಖಂಡಿತವಾಗಿ ಕೂಡ ಒಂದು ಓಪನ್ ಪ್ಲೇಸಲ್ಲಿ, ಪಬ್ಲಿಕ್ ಪ್ಲೇಸಲ್ಲಿ ಕೂಡ ದೌರ್ಜನ್ಯ ಆದದ್ದಿದೆ, ನಾವು ಶೋಷಣೆ ಮಾಡ್ತಾರೆ. ಅಂತ ಸಂದರ್ಭಗಳಲ್ಲಿ ಅವಳಿಗೆ ಒಂದು ಅದನ್ನ ಕೂಡಲೇ ವಿರೋಧಿಸುವಂತದ್ದು ಅವಳ ಮನಸ್ಥಿತಿ. ಅದಕ್ಕೆ ನಾವು ಆ ಮಕ್ಕಳನ್ನ ರೆಡಿ ಮಾಡಬೇಕು. ಯಾವಾಗ್ಲೂ ಹೇಳುದಲ್ಲ, ಯಾವಾಗ್ಲೂ ಹೇಳಿ ನನ್ಗೂ ದೌರ್ಜನ್ಯ ಆಗಿದೆ ಅಂತ ಹೇಳುದ ಬದಲು ಆ ಸ್ಪಾಟ್ ಅಲ್ಲಿ ನಾವು ಅದನ್ನ ಯಾಕೆ ವಿರೋಧಿಸಬಾರ್ದು. ಮತ್ತೆ ಅದಕ್ಕೆ ಬೇರೆ ಬೇರೆ ಕಾರಣ. ಈಗ ಈ ಹುಡುಗಿಯ ವಿಚಾರದಲ್ಲೂ ಅಷ್ಟೇ, ಇವಳು ಆ ಸಂದರ್ಭದಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಲಿಲ್ಲ. ಅವಳಿಗೆ ನಿರಂತರವಾಗಿ ಕಿರುಕುಳ ಆದಾಗ ಹೋಗಿ ಕಂಪ್ಲೇಂಟ್ ಮಾಡಿದ್ಲು. ಕಂಪ್ಲೇಂಟ್ ಮಾಡಿದಾಗ ಕೂಡ ಅವಳ ಊರಲ್ಲಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದಾಗ ಅವರು ಅದನ್ನ ಸ್ವೀಕಾರ ಮಾಡಲಿಲ್ಲ. ದೊಡ್ಡ ತಪ್ಪು ಮಾಡಿದ್ದಾರೆ. ಒಂದು ಮಹಿಳೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳುವಾಗ ಆ ಕಾನೂನಿನ ರಕ್ಷಣೆ ಯಾರು ಮಾಡ್ಬೇಕಾ ಅಂತಹ ಒಂದು ಜವಾಬ್ದಾರಿಯುತ ಪ್ಲೇಸ್ ಅಲ್ಲಿ ಇರುವಂತಹ ಒಬ್ಬ ಅಧಿಕಾರಿ ಅವನದನ್ನ ನನ್ನ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳಿ ಎಲ್ಲಿ ಆಯ್ತೋ ಅಲ್ಲೇ ಹೋಗಿ ಕೊಡು ಅಂತ ಹೇಳುವುದು ಉದ್ದಟತನದ ಮಾತು ಅಲ್ಲಿ. ಅಥವಾ ಅವಳಿಗೆ ಸರಿಯಾದ ಒಂದು ಮಾಹಿತಿ ಕೊಟ್ಟು ಅವಳನ್ನ ಒಂದು ಲೇಡಿ ಪೊಲೀಸ್ ಕೊಟ್ಟು ಕಳಿಸಬಹುದಿತ್ತು. ಅಷ್ಟಾದ್ರೂ ಒಂದು ಮಾನವೀಯತೆಯಿಂದ ಕೆಲಸ ಮಾಡ್ಬೇಕು, ಕೇವಲ ಬುದ್ಧಿ ಉಪಯೋಗಿಸಿಕೊಂಡು ಅಲ್ಲ. ತನ್ನ ಮನೆಯ ಸದಸ್ಯರಿಗೆ ಆಗಿದ್ದಿದ್ರೆ ಅವರು ಆತ ವರ್ತಿಸ್ತಾ ಇದ್ರು, ಅದನ್ನ ಯೋಚನೆ ಮಾಡ್ಕೊಂಡು ಮಾಡ್ಬೇಕಿತ್ತು ಅವರು. ಇಂಥ ಘಟನೆಗಳು ಬಹುಶಃ ಮಹಿಳೆಗೆ ಕೂಡ ಒಂದು ಮುಂದೆ ಹೋಗ್ಲಿಕ್ಕೆ ಭಯ ಆಗ್ತದೆ. ಮತ್ತೆ ಈ ಕಾರಣಕ್ಕೋಸ್ಕರವೇ ಇಂತಹ ದೌರ್ಜನ್ಯ ರಿಪೀಟ್ ಆಗ್ತದೆ. ಅಂದ್ರೆ ಆ ತಂಡ ಬಹುಶಃ ಇದು ಹೊಸದಾಗಿ ಮೊದಲಾಗಿ ಮಾಡುವಂತದ್ದಲ್ಲ. ಆ ತಂಡ ಬಹುಶಃ ಇಂಥ ಬೇಕಾದಷ್ಟು ಕೆಲಸಗಳನ್ನ ಮಾಡಿದೆ, ಮತ್ತೆ ಈ ಸಲ ಸಿಕ್ಕಾಕೊಂಡಿದೆ. ಇಲ್ಲದಿದ್ರೆ ಅವರಿಗೆ ಒಂದು ಆ ಕೆಲಸ ಅಷ್ಟು ಮಾಡಿ ಮತ್ತೆ ಅವಳ ಮೊಬೈಲ್ ನಂಬರ್ ತಗೊಂಡು ಕಾಲ್ ಮಾಡುವಷ್ಟು ಧೈರ್ಯ ಖಂಡಿತ ಬರ್ತಾ ಇರ್ಲಿಲ್ಲ. ಅಂದ್ರೆ ಅವರಿಗೆ ಇಂಥದ್ದೆಲ್ಲ ಅಭ್ಯಾಸ ಆಗಿರಬಹುದು. ಯಾಕೆ ಅಭ್ಯಾಸ ಆಗಿದೆ ಅಂತ ಹೇಳಿದ್ರೆ ಅಂತ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಅದನ್ನು ಹೋಗಿ ಪ್ರಶ್ನಿಸುವುದಿಲ್ಲ, ಅಲ್ಲಿ ಕಂಪ್ಲೇಂಟ್ ಕೊಡುವುದಿಲ್ಲ, ಹೆತ್ತವರಿಗೆ ಹೇಳಲಿಕ್ಕೆ ಅವರೇ ತಪ್ಪು ಮಾಡಿದ್ದಾರೆ ಅನ್ನುವಂತಹ ಭಾವನೆ ಇದೆ, ಅಂತದ್ದೆಲ್ಲ ಇರ್ತದೆ. ಮತ್ತೆ ಆ ಹುಡುಗ ಕೂಡ ಅದನ್ನ ಬಾಯಿ ಬಿಡುವುದಿಲ್ಲ ಅಂತ ಹೇಳಿ ಅವ್ರಿಗೆ ಕನ್ಫರ್ಮ್ ಇದೆ. ಸೊ ಈ ಎಲ್ಲ ಕಾರಣಗಳ ಇದನ್ನೆಲ್ಲ ಸರಿ ಮಾಡ್ಕೊಳ್ತಾ ಬಂದ್ರೆ ಬಹುಶಃ ಸ್ವಲ್ಪ ಒಳ್ಳೆಯ ಪ್ರತಿಫಲ ಪಡಿಬಹುದು. ಬಸ್ಸುಗಳಲ್ಲಿ ವಾಹನಗಳಲ್ಲಿ ಇಂಥದ್ದು ನಡೆದಾಗ ಕೂಡಲೇ ಹುಡುಗಿಯರು ಪ್ರತಿಕ್ರಿಯಿಸಬೇಕು. ಯಾಕಂದ್ರೆ ಈಗಿನ ವಿದ್ಯಾವಂತ ಹುಡುಗಿಯರು ಬೇರೆ ಎಲ್ಲ ವಿಚಾರಗಳಲ್ಲಿ ಚುರುಕು ಇದ್ದಾರೆ, ಹುಷಾರಿದ್ದಾರೆ, ಇದನ್ನು ಅಡಗಿಸಿಡ್ತಾರೆ. ಒಂದು ಕಾರಣ ಇವರು ಹೇಳಿದಾಗೆ ಸರಿ, ತಪ್ಪು ನಮ್ಮ ಮೇಲೆ ಬರ್ತದೆ, ನಮ್ಮದೇ ಹೆಸರು ಹಾಳಾಗ್ತದೆ ಅನ್ನೋ ಭಯ. ಆದ್ರೆ ಬಸ್ಸುಗಳಲ್ಲಿ ಇಂಥ ಇದರಲ್ಲಿ ನಡೆಯುವಾಗ ಅದಕ್ಕೆ ಕೂಡಲೇ ತಕ್ಕ ಪ್ರತಿಕ್ರಿಯೆ ಕೊಡಬೇಕು. ಅವು ಯಾರು ಮುಟ್ಟಿ ಯಾವ ಜಾಗದ ಬುಟ್ಟಬಾರದ ಜಾಗದಲ್ಲಿ ಯಾರು ಮುಟ್ಟ ಅಂತ ತೆಗೆದು ಬಾರಿಸ್ಬೇಕು ಚೆನ್ನಾಗಿ. ಅಂತದ್ದು ಒಂದು 4 ಕಡೆಯಲ್ಲಿ ನಡೆದ್ರೆ ಅವರಿಗೂ ಪಬ್ಲಿಕ್ ಅಲ್ಲಿ ಅವಮಾನ ಆಗುವಾಗ ಸ್ವಲ್ಪ ಕಡಿಮೆ ಆಗ್ತದೆ. ಇದು ಕಾಲು ಒತ್ತುವುದು, ಕಾಲು ತುಳಿಯುವುದು ಕೂತ್ಕೊಂಡಲ್ಲಿಂದ, ಇಂಥದ್ದನ್ನು ನೋಡುವಾಗ ಅದಕ್ಕೆ ಪ್ರಹಾರನೇ ಪ್ರತಿಮದ್ದು. ಅದನ್ನು ಮಾಡ್ಲಿಕ್ಕೆ, ಯಾಕಂದ್ರೆ ಜನ ಇರ್ತಾರೆ, ಅವಳಿಗೆ ಭಯ ಪಡ್ಬೇಕಂತ ಕಾರಣ ಇಲ್ಲ ಅಲ್ಲಿ. ಅವಳ ಏನೋ ಒಂದು ಅವನ ಮೇಲೆ ಕೈ ಮಾಡಿದ್ರು ಕೂಡ ನಡೀತದೆ. ಯಾವಾಗ ನಡೀತದೆ ಅಂದ್ರೆ ಮತ್ತೆ ಪುನಃ ನಡೆಯುವುದಿಲ್ಲ, ಅಲ್ಲಿ ಜನ ಇರ್ತಾರೆ. ಆ ಪ್ರತಿಕ್ರಿಯೆ ಅವಳಿಂದ ಬಂದಾಗ ಅವ ಎಚ್ಚೆತ್ಕೊಳ್ತಾನೆ, ಅವನಂತಹ ಕಿಡಿಗೇಡಿಗಳು ಸ್ವಲ್ಪ ಎಚ್ಚೆತ್ಕೊಳ್ತಾರೆ. ಅವಮಾನ ಆಗ್ತದೆ ನಮ್ಗೆ ಪಬ್ಲಿಕ್ ಅಲ್ಲಿ ಅಂತ. ಅದನ್ನು ನಮ್ಮ ಹೆಣ್ಮಕ್ಳು ಭಯ ಪಡ್ತಾರೆ. ವಿದ್ಯಾರ್ಥಿಯರು ಕೂಡ ಅದನ್ನು ಅಡಗಿಸಿಡ್ಲಿಕ್ಕೆ ನೋಡ್ತಾರೆ. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ದುಬೈಯಿಂದ ಮಾತಾಡೋದು. ಹೇಳಿ ಸರ್, ನಿಮ್ಮ ಹೆಸರು ಸರ್? ನಾವು ಕಂಡಂತೆ ನೀವು ಆರೋಪಿಗಳನ್ನು ಬಂಧಿಸಿದ್ದೀರಾ? ಹಲೋ, ಹೇಳಿ ಸರ್, ಹೇಳಿ. ಹಲೋ ಸರ್, ಈ ಒಂದು ಅತ್ಯಾಚಾರ ಪ್ರಕರಣ ನಡೆದಿರುವಂತದ್ದು ತೀರಾ ಖಂಡನೀಯ. ಇದರ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯ, ಆಕ್ರೋಶವನ್ನ ವ್ಯಕ್ತಪಡಿಸೋದಾದ್ರೆ ನೀವು ವ್ಯಕ್ತಪಡಿಸಬಹುದು. ಹೌದು ಸರ್, ಅಭಿಪ್ರಾಯ ಅಂದ್ರೆ ಯಾಕೆ ನೀವು ಅವರನ್ನು ಒಂದು ನಿಮ್ಮ ಚಾನಲ್ ತೋರಿಸ್ತಾ ಇಲ್ಲ? ಆರೋಪಿಗಳನ್ನು ನೀವು ಯಾಕೆ ತೋರಿಸ್ತಾ ಇಲ್ಲ? ಸರ್, ಈಗಾಗಲೇ ನಾವು ತೋರಿಸಿ ಆಯ್ತು ಸರ್. ಈಗಾಗಲೇ ಒಂದು ವರದಿ ಕೂಡ ಹೋಯ್ತು. ಆ ವರದಿಯಲ್ಲಿ ಆರೋಪಿಗಳನ್ನ ನಾವು ಬಿಂಬಿಸಿದೀವಿ. ತೋರಿಸ್ತೀರಿ, ಒಂದನೇದು. ಎರಡನೇದು ಅಂದ್ರೆ ಯಾಕೆ ಯಾವ ಸಂಘಟನೆ ಕೂಡ ಇದರ ಹಿಂದೆ ಕೆಲಸ ಮಾಡ್ತಾ ಇಲ್ಲ? ಅವ್ರಿಗೆ ಇದರಿಂದ ಏನು ವೋಟ್ ಬ್ಯಾಂಕ್ ಸಿಗಲ್ವಾ? ಯಾವ
ಹಿಂದೂ ಸಂಘಟನೆ, ಯಾವ ಒಬ್ಬ ಹಿಂದೂ, ಯಾವ ಒಂದು ನಾಯಕ ಕೂಡ ಇದರಿಂದ ಈಗ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಮಂಗಳೂರು ಸಣ್ಣ ಒಂದು ಗಲಭೆ ಆಗದೆ ಇಡೀ ಮಂಗಳೂರು ಒತ್ತಿ ಇರುವಂತ ಜಗಳ ಮಾಡುತ್ತಾರೆ? ಯಾಕೆ ಹುಡುಗಿಗೆ ಯಾವ ಒಂದು ಕೆಲಸ ಮಾಡ್ತಾರೆ? ಯಾಕೆ ಹುಡುಗಿಗೆ ಹಿಂದೂ ಅಲ್ಲ ಮಾಡಿರುವ ಅರಬ್ಬಿ ಮುಸ್ಲಿಂ ಅಲ್ಲ ಅಂತ ಹೇಳಿ ಇವರು ಮಾಡ್ತಾ ಇಲ್ವಾ ಇದರ ಬಗ್ಗೆ ಪ್ರತಿಭಟನೆ? ಸರ್, ಈಗ ವಿಚಾರವಾಗಿರುವಂಥದ್ದು ಒಂದು ಹುಡುಗಿಯ ಪ್ರಕರಣ. ಈಗಾಗಲೇ ಹಲವು ಪ್ರತಿಭಟನೆಗಳು ವಿದ್ಯಾರ್ಥಿ ಸಂಘದಿಂದ ಕೂಡ ನಡೀತಾ ಇದೆ. ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ವಕೀಲರು ಕೂಡ ಈ ಒಂದು ಕೇಸನ್ನು ದಾಖಲಿಸಿಕೊಳ್ಳದಂತೆ ಕೂಡ ಆಗ್ರಹಿಸಿದ್ದಾರೆ. ಇದು ಒಂದು ಕೋಮುವಾದದ ವಿಷಯವಲ್ಲ ಆ್ಯಕ್ಚುಲಿ ಹೇಳೋದಾದರೆ, ಒಂದು ಹೆಣ್ಣು ಮಗಳಿನ ಒಂದು ವಿಚಾರ ಇದು. ಸೊ ಈಗಾಗಲೇ ಹಲವು ಪ್ರತಿಭಟನೆ ಕೂಡ ನಡೀತಾ ಇದೆ. ಆರೋಪಿಗಳ ಬಂಧನ ಅತಿ ಶೀಘ್ರದಲ್ಲಿ ಆಗಿದೆ. ತನಿಖೆಯನ್ನು ನಡೆಸಿ ಪೊಲೀಸರು ಕೂಡ ಆರೋಪಿಗಳ ಬಂಧನ ಆಗಬೇಕು. ಒಂದನೇದು ನಾವು ಕೂಡ ಯಾವ ಒಂದು ಅಮೀನಿಯನ್ ಆಗಿ ಒಂದು ಸಂಘಟನೆ ಯಾರಿಗೋಸ್ಕರ ಮಾತಲ್ಲ. ಎಸ್, ಧನ್ಯವಾದ. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಈ ಗ್ರಾಮೀಣ ಮಟ್ಟದಲ್ಲಿ ಇಂಥ ಪ್ರಕರಣಗಳಾದರೆ ಅದರ ತೀವ್ರತೆ ಸ್ವಲ್ಪ ದಿನದ ಮಟ್ಟಿಗೆ ಇರುತ್ತೆ ಅನ್ನುವುದೊಂದು ಪ್ರಶ್ನೆ. ಯಾಕಂದರೆ ಈಗ ಡೆಲ್ಲಿಯಲ್ಲಿ ನಿರ್ಭಯ ಪ್ರಕರಣ ಒಂದು ಅಲ್ಲೋಲ ಕಲ್ಲೋಲ ಮಾಡಿತ್ತದು. ಯುವತಿಯ ಪರವಾಗಿ ತೀವ್ರವಾದ ಒಂದು ಸಪೋರ್ಟ್ ಸಿಕ್ಕಿತ್ತು. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ದಿನದ ಮೇಲೆ ಇದು ಮಂಕಾಗ್ತಾ ಹೋಗುತ್ತಾ ಇಂಥ ಪ್ರಕರಣಗಳು? ಹಲವು ಪ್ರಕರಣಗಳು ನಡೀತಾ ಇದೆ, ಬೆಳಕಿಗೆ ಬರ್ತಾ ಇಲ್ಲ. ಅದೇ ನಾನು ಆರಂಭದಲ್ಲಿ ಹೇಳಿದ್ದು, ಪ್ರಕರಣಗಳು ಇದೇನು ಹೊಸ್ತು ಅಂತ ನಮ್ಗೆ ಈಗ ದಾಖಲೆ ಆಗಿದ್ದಕ್ಕೆ, ಅಲ್ಲಿ ಕೇಸ್ ಆಗಿದ್ದಕ್ಕೆ ಮಾತ್ರ ಗೊತ್ತಾಗಿದ್ದು ಬಿಟ್ರೆ ಇಂಥ ಪ್ರಕರಣ ಎಲ್ಲಾ ಕಡೆ ನಡೀತಾ ಇದೆ. ಹೆಚ್ಚಿನ ಕಡೆಗಳಲ್ಲಿ ಇಂಥ ಪ್ರಕರಣ ನಡೀತಾ ಇದೆ. ಒಂದು ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗುದಿಲ್ಲ, ಇಲ್ಲಾಂದ್ರೆ ಬಹಳ ತಡವಾಗಿ ಆಗ್ತದೆ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಅದು ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಕೂಡ ಅದನ್ನ ಆದದಾಗಿ ಹೋಯ್ತು, ಇನ್ನು ಮುಂದಿನದ್ದು ನೋಡ್ಕೊಳ್ಳೋಣ ಅಂತ ಹೇಳಿ ಅನ್ನುವಂತ ಮನೋಭಾವನೆಗೆ ಬರ್ತಾಳೆ. ಮತ್ತೆ ಎಲ್ಲಿ ಕೂಡ ಶಿಕ್ಷೆ ಆದದಿಲ್ಲ. ನಿರ್ಭಯ ಪ್ರಕರಣಕ್ಕೂ ಕೂಡ ಬಹಳ ಎಳೆದು ಇದು ಮಾಡಿ ದೊಡ್ಡ ಶಿಕ್ಷೆ ಆಯ್ತು, ಲೇಟ್ ಆಗಿ ಬಹಳ. ಆದ್ರೂ ಆ ಸಂದರ್ಭಕ್ಕೆ ಆ ಕಾವು ಬಹಳ ಕಡಿಮೆ ಆಗಿರ್ತದೆ. ಕೂಡಲೇ ಅದನ್ನ ಶಿಕ್ಷೆ ಆಗುವಂತದ್ದು ಏನಾದ್ರೂ ಆದ್ರೆ ಅಂತದನ್ನ ಬೇಗ ಶೀಘ್ರವಾಗಿ, ಈಗ ಪೊಲೀಸರು ಬಹಳ ಚುರುಕಾಗಿ ಅವರನ್ನ ಬಂಧನ ಮಾಡಿದ್ದಾರೆ. ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಯಾವಾಗಲೂ ಒಳ್ಳೆ ಕೆಲಸ ಮಾಡಿದಾಗ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಮತ್ತೆ ಎಲ್ಲರೂ ಅದನ್ನ ಖಂಡಿಸಿದ್ದಾರೆ. ಇದರಲ್ಲಿ ಯಾವುದೇ ಅವ್ರು ಹೇಳಾಗೆ ಇದ್ರ ಸಂಘಟನೆ ಅದು ಎಲ್ಲ ಅಗತ್ಯ ಇಲ್ಲ. ಎಲ್ಲರ ಮನಸ್ಸಲ್ಲೂ ಇದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಅವರು ಅಪ್ರಾಪ್ತರು ಅಂತ ಕೂಡ ನೋಡಬಾರ್ದು. ಒಂದು ಭಯ ಮುಂದಿನ ಜನರಿಗೆ ಒಂದು ಪಾಠ ಆಗಬೇಕು. ಮುಂದೆ ಯಾರಾದ್ರೂ ಹೀಗೆ ಮಾಡುದಿದ್ರೆ ಅವ್ರಿಗೊಂದು ಪಾಠ ಆಗಬೇಕು, ನೆನಪಿಸ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲರ ಮನಸ್ಥಿತಿ ಇದೆ. ಹೀಗಿರುವಾಗ ಕಾನೂನು ಸ್ವಲ್ಪ ಬಿಗಿ ಮಾಡಬೇಕು, ಬೇಗ ಆಕ್ಷನ್ ಆಗಬೇಕು ಅನ್ನುವಂಥದ್ದು ಎಲ್ಲರ. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ಯುವತಿಯರೇ ಹುಷಾರ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಯುವತಿಯರೇ ಹುಷಾರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೆ ಸ್ವಾಗತ. ಎಸ್ ಶೀಲಾ ಶೆಟ್ಟಿಯವರೇ, ಎಲ್ಲೋ ಒಂದು ಕಡೆ ಈಗ ಒಂದು ಕರೆ ಬಂತು, ಕರೆಯಲ್ಲಿ ಕೂಡ ಹೇಳಿದರು ಈ ಒಂದು ಕ್ರಮಗಳು ಕಠಿಣವಾಗುವ ಬದಲು ಸರಳ ಆಗಬೇಕು, ಇದಕ್ಕೆ ಒಂದು ಸಪ್ರೇಟ್ ನ್ಯಾಯ ಮಾಡಬೇಕು. ಯಾಕಂದರೆ ಒಂದು ಶೋಷಣೆಗೆ ಒಳಗಾದ ಹುಡುಗಿ ಹಲವಾರು ವರ್ಷ ಕೋರ್ಟಲ್ಲಿ ಅಳಿದು ನ್ಯಾಯ ಸಿಗುವಂಥದ್ದು ಲೇಟ್ ಆಗಿರ್ತದೆ, ತಕ್ಕ ಶಿಕ್ಷೆ ಕೂಡ ಸಿಗುವುದಿಲ್ಲ ಎಷ್ಟೋ ಒಂದು ಕಡೆಯಲ್ಲಿ. ಇಲ್ಲ, ಕೆಲವು ಪ್ರಕರಣಗಳಲ್ಲಿ ಸಾಕ್ಷಿ ಹೇಳೋದು ಮರೆತು ಬಿಡ್ತಾರೆ, ಅವ್ರಿಗೆ ಗೊತ್ತಿರುವುದಿಲ್ಲ. ವರ್ಷ ಎಷ್ಟಾಗ್ತದೆ, 15 ವರ್ಷದ ಮೇಲೆ ಕೂಡ ಹೋದ ಪ್ರಕರಣಗಳು ಇಂಥದ್ದು ಉಂಟು. ಆವಾಗ ಅದರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇರ್ತದೆ ನೋಡಿ. ಮನುಷ್ಯನ ನೆನಪಿನ ಶಕ್ತಿಯೇ ಬಹಳ ಕಡಿಮೆ ಆಗಿದೆ ಈಗ. ಇಂಥ ಸಮಯದಲ್ಲಿ ಅದನ್ನು ನೆನಪಿಟ್ಟುಕೊಂಡು ಅದನ್ನೇ ಊರು ಹಾಕಿಕೊಂಡು ಆ ಕೋರ್ಟ್ಗಳಿಗೆ ಅಲೆಯುವುದು, ಯಾವುದು ಬಿಸಿ ಇದ್ದಾಗಲೇ ಬೆಣ್ಣೆ ಕರಗುವುದು. ಇದು ಬಿಸಿ ಎಲ್ಲ ಆರಿದ ಮೇಲೆ ಅದರಲ್ಲಿ ಸಾಕ್ಷಿಗಳಿಗೂ ಇಂಟ್ರೆಸ್ಟ್ ಇರುವುದಿಲ್ಲ, ಹೋರಾಟ ನಡೆಸುವವರಿಗೂ ಇರುವುದಿಲ್ಲ, ಏನಾಗುವುದಿಲ್ಲ, ಏನಾಗ್ತದೆ ಕಾನೂನಲ್ಲಿ ಎನ್ನುವಂಥದ್ದೊಂದು ಉಡಾಫೆ ನಮಗೆ ಜಾಸ್ತಿ ಆಗಿದೆ. ಇದಕ್ಕೆ ನಮ್ಮಲ್ಲಿ ನಡೆಯಬೇಕಾದ, ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಈ ಅತ್ಯಾಚಾರಕ್ಕಂತ ಕಾನೂನೇ ಬೇರೆ ಆಗಬೇಕು. ಇದಕ್ಕೆ ಕ್ಷಮೆನೇ ಇರಬಾರ್ದು. ಈಗ ಅರಬ್ ಕಂಟ್ರೀಸ್ಗಳಲ್ಲಿ ಇಂಥಗಳೆಲ್ಲ ಇರುವ ಶಿಕ್ಷೆ ಈ ಒಂದು ವಿಷಯಕ್ಕೆ ಬರಬೇಕು. ಯಾವುದು ನಮ್ದು ಇದು ಕಾನೂನು ಫೋಕ್ಸೋ ಕಾನೂನು, ಆ ಕಾನೂನಲ್ಲಿ ಇದನ್ನ ಯಾಕೆ ಅಳವಡಿಸಲಿಲ್ಲ? ಅರೆಸ್ಟ್ ಮಾಡಿದರೆ ಸಾಕಾಗುದಿಲ್ಲ, ಅರೆಸ್ಟ್ ಮಾಡಿ ಜಾಮೀನು ಕೊಟ್ಟು ಬಿಡುವುದು. ಇದಕ್ಕೆ ಏನಾಗ್ತದೆ ಇದರಲ್ಲಿ? ಈಗ ಇವರಿಗೂ ಕೂಡ ಮಾಡ್ತಾರೆ ನೋಡಿ, ಅರೆಸ್ಟ್ ಮಾಡ್ತಾರೆ, ಜಾಮೀನು ಕೊಟ್ಟು ಬಿಡ್ತಾರೆ. ಏನಾಗ್ತದೆ ನಂಗೆ ಹೇಳಿ? ಏನು ಉಂಟಾ? ನಾ ಮಾತಾಡಿದವರು ಕೆಟ್ಟವರು, ಅಲ್ಲಿ ಮಾಧ್ಯಮದವರು ಕೆಟ್ಟವರು, ನೀವು ಕೆಟ್ಟವರು, ನಾವಿಷ್ಟೇ, ಏನಾಗುವುದಿಲ್ಲ. ಇದಕ್ಕೆ ಏನು ಪ್ರಯೋಜನ ಇಲ್ಲ. ಇದಕ್ಕೆ ಬಲವಾದ ಕಾನೂನು, ಪೆಟ್ಟಿಗೆ ಪೆಟ್ಟು, ಮಾನಭಂಗಕ್ಕೆ ಮಾನಭಂಗ, ಇಂಥದ್ದೇ ಆ ಕಾನೂನೇ ಇಲ್ಲಿ ಬರಬೇಕು. ಎಲ್ಲಿ ಕಂಟ್ರಿಯಲ್ಲಿ ಇದೆ ಅದೇ. ಇದೊಂದು ವಿಷಯಕ್ಕೆ ಬೇರೆ ಎಂಥದ್ದು ನಾವು ಹೇಳೋದಿಲ್ಲ. ಕಳ್ಳತನ ಇರ್ಬೋದು, ಹೋಗಲಿ, ಹೊಟ್ಟೆಪಾಡಿಗೆ ಮಾಡಿಕೊಂಡಿದ್ದಾರೆ ಅಂತ ಎಣಿಸ್ಕೊಳ್ಳುವ. ಇದು ಆಗಲ್ಲ. ಒಂದು ಹೆಣ್ಣಿನ ಜೀವಮಾನದ ಪ್ರಶ್ನೆ, ಮಾನದ ಪ್ರಶ್ನೆ ಇದು. ಇದೀಗ ವಿಹಾರಕ್ಕೆ ಬಂದವರು ಅಂತ ಇಟ್ಕೊಳ್ಳಿ, ವಿಹಾರಕ್ಕೆ ಬಾರದ ಪಾಪದ ಹೆಣ್ಣು ಮಕ್ಕಳಿಗೆ ಎಷ್ಟು ಕಡೆ ಇಂಥದ್ದಾಗಿದೆ. ಅವರು ಹೌದು, ಅದೇ ನಾನು ಮೊದಲೇ ಹೇಳಿದೆ, ವಿಹಾರಕ್ಕೆ ಬಂದವರಲ್ಲ, ಗಂಡ ಹೆಂಡತಿ ಬಂದವರಿಗೂ ಇದಾಗ್ತದೆ. ಒಂದು ಕರೆ ಇದೆ. ನಮಸ್ತೆ.
ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕಡಪಾಡಿಂದ ಗಣೇಶ್ ಹುಯ್ಯಾರಿ ಮಾತಾಡೋದು. ಹೇಳಿ ಸರ್. ಸರ್, ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ. ಹೇಳಿ ಸರ್, ಹೇಳಿ. ರೇಪ್ ಆದ್ರೆ ಒಂದು ನಮ್ಮ ಇಂಡಿಯಾದಲ್ಲಿ ಕಾನೂನೇ ಇಲ್ವಾ? ಹೇಳಿ ಸರ್, ಹೇಳಿ ಹೇಳಿ. ಸುಪ್ರೀಂ ಕೋರ್ಟ್ ಅದು ಇದು ಕಾನೂನು ತೆಗಿತದೆ, ಇದು ರೇಪ್ ಮಾಡಿದವರಿಗೆ ಏನು ಕಾನೂನೇ ಇಲ್ವಾ? ಕಾನೂನು ಸುವ್ಯವಸ್ಥೆ ಹಡಗೆಟ್ಟಿದೆ ಅನ್ನುವಂಥದ್ದು ಎಲ್ಲರ ಒಂದು ಪ್ರಶ್ನೆ. ಒಂದು ಅತಿ ಶೀಘ್ರದಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಕಾನೂನು ವ್ಯವಸ್ಥೆಯಲ್ಲಿ. ಉಜಿರೆಯಲ್ಲಿ ಆಯ್ತು, ಹುಡುಗಿದ್ದು ರೇಪ್ ಆಯ್ತು, ಅದು ಕೇಸ್ ಫೈಲ್ ಆಯ್ತು. ಆಳ್ವಾಸ್ ಅಲ್ಲಿ ಇದಾಯ್ತು, ಆಮೇಲೆ ದಿಲ್ಲಿಯಲ್ಲಿ ಒಂದು ಇದಾಯ್ತು ಹುಡುಗಿದ್ದು, ಅದು ಕೂಡ ಫೈಲ್ ಆಯ್ತು. ಏನ್ ಸರ್ ಈ ತರ ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರು ಇಲ್ವಾ ಇಲ್ಲಿ? ಬೇಕಾದಕ್ಕೆ ಯಾವ ಯಾವ ಕಾನೂನು ತೆಗಿತಾರೆ, ಇದಕ್ಕೆ ಕಾನೂನೇ ಇಲ್ವಾ? ಇವಾಗ ನಾವು ನೋಡ್ತಾ ಇದ್ವಿ, ಕಮಲ ಬಿಡಬಾರ್ದು, ಅದು ಬಿಡಬಾರ್ದು ಅಂತ ಹೇಳಿ ಅವ್ರು ಬ್ಯಾನ್ ಮಾಡ್ತಾರೆ. ಇದಕ್ಕೇನು ಕಾನೂನು ಇಲ್ವಾ? ಹೌದು 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 ಹೌದು. ದುಬೈ ರೇಪ್ ಆಗ್ತದೆ, ಏನ್ ಪನಿಷ್ಮೆಂಟ್ ಅನ್ನೋದು ಟಿವಿ ನೋಡ್ತೀವಿ ನೀವು ಸರ್? ಹೌದು ಸರ್, ಹೌದು ಹೌದು ಹೌದು. ಮರಕ್ಕೆ ಕಟ್ಟಾಗಿ ಬೆಂಕಿ ಹಾಕಿ ಸಾಯಿಸ್ತಾರೆ. ಅದೇ ತರ ಇಲ್ಲಿ ಇಂಡಿಯಾದಲ್ಲಿ ಮಾಡ್ಲಿ. ನಾವು ಕೂಡ ನ್ಯೂಸ್ ನೋಡ್ತಾ ಇದ್ದೀವಿ ಸರ್. ದುಬೈಯಲ್ಲಿ ಇದು ಸರ್, ಕೆಲವು ವರ್ಷ ಹಿಂದೆ ಪುಣೆಯಲ್ಲಿ ಪುಣೆದು ಒಂದು ಕೇಸ್ ಆಗೋಯ್ತು. ದುಬೈಯಲ್ಲಿ ಒಂದು ಕೇಸ್ ಆಗೋಯ್ತು, ಪುಣೆ ಅವ್ರದ್ದು. ಒಂದು ಹುಡುಗಿ ರೇಪ್ ಮಾಡಿ ಅವ್ನು ಮರ್ಡರ್ ಮಾಡಿದ. ಅವನ ಮಗಳನ್ನ ಅಲ್ಲಿಗೆ ದಾನ ಕೊಟ್ಟು ಅವನಿಗೆ ಗಲ್ಲಿಗೆ ಹರಿಸಿದ ಅಲ್ಲಿ. ವಿಷಯ ಅಂತ ನನಗೆ ನೆನಪಿಲ್ಲ, ನಾನು ನ್ಯೂಸ್ ನೋಡ್ತಾ ಇದ್ದೀನಿ. ನಾನು 77 ನ್ಯೂಸ್ ನೋಡ್ತಾ ಇದ್ದೀನಿ, ನನಗೆ ನೆನಪಿದೆ. ನಮ್ಮ ಇಂಡಿಯಾದಲ್ಲಿ ಕಾನೂನು ಇಲ್ವಾ? ಹೌದು ಸರ್, ನೀವು ಹೇಳುವಂಥದ್ದು ನಿಜ. ಯಾಕಂದ್ರೆ ಎಲ್ಲರಲ್ಲೂ ಕೂಡ ಕಾಡ್ತಿರುವಂತ ಪ್ರಶ್ನೆ, ಯಾವುದೇ ಒಂದು ವಿಷಯಕ್ಕೆ ಶೀಘ್ರವಾಗಿ ಅವರಿಗೊಂದು ಉತ್ತರವನ್ನ ನೀಡ್ತಾರೆ. ಹಲವಾರು ವರ್ಷಗಳಿಂದ ನಡೀತಾ ಬರುವಂತದ್ದು ಇದು. ಒಮ್ಮೆ ಪ್ರತಿಭಟನೆ ಆಗುತ್ತೆ, ಮತ್ತೆ ತಣ್ಣಗಾಗುತ್ತೆ. ಇಂಡಿಯಾದಲ್ಲಿ ಕೂಡ ಕಲ್ಲೋದು ಸಾಯ್ತಿದೆ ಅವರನ್ನ, ರೇಪ್ ಮಾಡಿದವ್ರನ್ನ. ಹುಡುಗಿಯ ಪುಸ್ತಕ ಬರ್ತಾರ. ನಿಜ ಸರ್, ನಿಜ. ನೋಡು, ಹೋದ ವರ್ಷ ಕೂಡ ಆಳ್ವಾಸಲ್ಲಿ ಒಂದು ಕೇಸ್ ಆಯ್ತಾ ಇದೇ ತರನೇ. ಕೇಳಲೇ ಇಲ್ಲ ಯಾರು. ಅದೊಂದು ಸ್ವಲ್ಪ ಅಲ್ಲಿ ಮಂಗಳೂರಲ್ಲಿ ಸ್ವಲ್ಪ ಸ್ಟ್ರೈಕ್ ಮಾಡಿ ಹಾಗೆ ಮುಗೀತು ಅಲ್ಲಿಗೆ. ಅದಕ್ಕೆ ಇದೆಯೋ ಇಲ್ವಾ, ಇಲ್ಲಿ ಕಾನೂನೇ ಇಲ್ವಾ? ಸುಪ್ರೀಂ ಕೋರ್ಟ್, ನಾನು ಹೇಳ್ತೀನಿ ಸುಪ್ರೀಂ ಕೋರ್ಟ್ ಜಡ್ಜಿಗಳನ್ನು ಗಲ್ಲಿಗೆ ಹಚ್ಬೇಕು. ಅವ್ರಿಗೆ ಬೇಕಾದಾಗೆ ಅಯ್ಯಪ್ಪ ದೇವಸ್ಥಾನಕ್ಕೆ ಲೇಡೀಸ್ ಹೋಗ್ಬೋದಂತೆ. ಯಾವ ಇದರಲ್ಲಿ ಅವ್ರು ಗಳಿಸ್ತಾರೆ ಸರ್ ಆ ಕಾಲಲ್ಲಿ ಲೇಡೀಸನ್ನ? ಇವಾಗ ನೀವು ಇದು ಮಾಡಿ, ಅದು ಒಂದು ಹುಡುಗಿ ಅಷ್ಟು ಬೆಟ್ಟ ಅವತ್ತು ಆ ಕಾಲಲ್ಲಿ ಹೋಗ್ಬೇಕಲ್ಲ, ಯಾವ ಇದರಲ್ಲಿ ಮೀಟರ್ ಬೇಕಾ ಅದಕ್ಕೆಲ್ಲ? ಒಂದು ಹುಡುಗಿಗೆ 250 ರೂಪಾಯಿ ಮೀಟರ್ ಜನ ಬೇಕಾ? ನಿಜ ಸರ್, ನಿಜ ನಿಜ. ಹೇಳಿ ಸರ್ ನೀವು. ಹೌದು ಸರ್, ಹೌದು. ಎಲ್ಲೋ ಒಂದ್ ಕಡೆ ಡಿಕ್ಟೇಟರ್ಶಿಪ್ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಎಲ್ಲರನ್ನು ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಎಲ್ಲಿ ಸರಿಯಾದ ಕಾನೂನು ವ್ಯವಸ್ಥೆ ಬರಬೇಕು ಅಲ್ಲಿ ಬರ್ತಾ ಇಲ್ಲ, ಎಲ್ಲಿ ಬರಬಾರ್ದು ಆ ಕಡೆಯಲ್ಲಿ ಬೇಗ ಅತಿ ಶೀಘ್ರದಲ್ಲಿ ಅದಕ್ಕೆ ಉತ್ತರ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ ಅದಕ್ಕೆ ಹಾಕಿ ಕಾನೂನು ತೆಗಿಯಲ್ಲ, ನೆನೆ ಹಾಕಿ ಕಲ್ಲೂರು ಸಾಯಿಸಿ. ಹೌದು ಹೌದು. ಅದು ಕಾನೂನು ಇದೆಯಲ್ಲ. ಶಬರಿಮಲೆಗೆ ಇವ್ರ ಹತ್ರ ಕಾನೂನು ಇದೆ, ಹೋಗ್ಬೋದಂತ. ಅಲ್ಲಿ ಹೋಗಿ ಬರುವಾಗ ರೇಪ್ ಮಾಡಿದ್ರೆ ಯಾವ ಕೇಳುವ ಇವ್ರು ಕೇಳ್ತಾರ? ಹೌದು ಸರ್, ಹೌದು. ನೀವು ಹೇಳುವಂತದ್ದು ನಿಜ. ಆದರೆ ಕಾನೂನು ವ್ಯವಸ್ಥೆ ಬಗ್ಗೆ ನಾವು ಅಷ್ಟು ಇದಾಗಿ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಗೌರವಿಸಿಕೊಂಡು ಬರುವಂತಹ ಕಾನೂನು ಏನು ನಾವು ಒಪ್ಪಿಕೊಂಡಿದ್ದೇವೆ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗುವಂತದ್ದು ನಮ್ಮ ಕರ್ತವ್ಯ. ಉಡುಪಿಯಲ್ಲಿ ಮಂಗಳೂರಲ್ಲಿ ಎಲ್ಲ ಆಗ್ತಾನೆ, ರೇಪ್ ಆಗ್ತಾನೆ ಇದೆ. ಯಾವ ಇದು ಆದ್ರೆ ಅದಕ್ಕೆ ಇದೆ ಅಲ್ವಾ? ಆಮೇಲೆ ಜಾಮೀನು ಕೊಟ್ಬಿಟ್ಟು ಕಾಸಿದ್ರೆ ಜಾಮೀನು ಕೊಟ್ಟು ಬರ್ತಾ ಇರ್ತಾನೆ ಹೊರಗಡೆ. ಹೋದ ವರ್ಷ ಅದೇ ತರ ಆಗೋಯ್ತು. ಇದು ಆಲೋಚನೆ ಯಾವ್ದೊಂದು ಹುಡುಗಿ ಇದಾಗೋಯ್ತು, ಪಾಪ ರ್ಯಾಂಕ್ ಬಂದ ಹುಡುಗಿ ಅದು. ಸ್ವಲ್ಪ ದಿವಸ ಏನಿಲ್ಲ, ಆಮೇಲೆ ಕೇಸ್ ನ್ಯೂಸ್ ಅಲ್ಲಿ ಇಲ್ಲ ಅದು. ನ್ಯೂಸ್ ಅಲ್ಲಿ ನೋಡಿಲ್ಲ ನಾನು ಅದೆಲ್ಲ ಇದು ಮಾಡ್ಕೊಂಡು. ಹೌದು ಸರ್, ಹೌದು. ಧನ್ಯವಾದ ಸರ್ ನಿಮ್ಮ ಎಲ್ಲ ಅಭಿಪ್ರಾಯಕ್ಕಾಗಿ. ಇದೊಂದು ಪ್ರಶ್ನೆ ಏನಪ್ಪ ಅಂದರೆ, ಪ್ರಕರಣಗಳು ಮುಚ್ಚಿ ಹೋಗುತ್ತಿರುವಂಥದ್ದು ಸರಿ, ಅದಕ್ಕೊಂದು ಪ್ರತಿಕ್ರಿಯೆ ಅಥವಾ ಪರ್ಯಾಯವಾಗಿ ಏನಾದರೂ ಒಂದು ಕಾರಣವನ್ನು ನೀಡಿದರೆ ಜನರ ಒಂದು ಆಕ್ರೋಶ ಕಮ್ಮಿ ಆಗ್ಬೋದು. ಏನು ಕಾರಣನೇ ಇಲ್ಲ, ಯಾರು ಆರೋಪಿಗಳು, ಯಾಕಾಗಿ ಒಂದು ಪ್ರಕರಣ ನಡೀತು, ಅದಕ್ಕೂ ಉತ್ತರ ಇಲ್ಲ. ಇಂಥ ಪ್ರಕರಣಗಳು ಯಾಕೆ ಮುಚ್ಚಿ ಹೋಗ್ತಾ ಇವೆ, ಯಾಕೆ ಸರ್ಕಾರ ಇದರ ಕಡೆ ಗಮನ ಹರಿಸ್ತಾ ಇಲ್ಲ? ಎಲ್ಲದಕ್ಕೂ ಕಾರಣ ಕಾನೂನಿನಲ್ಲಿ ಬಿಗಿತನ ಕಡಿಮೆ ಇದೆ.
ಮತ್ತೆ ಅವರು ಒಂದು ವಿಷಯ ಹೇಳಿದ್ರು ಶಬರಿಮಲೆಗೆ ಬಗ್ಗೆ. ನಿಜಕ್ಕೂ ಅಲ್ಲಿ ಸಮಾನತೆಯನ್ನ ಬೇಕು ಅಂತ ಹೇಳಿದ ಕೋರ್ಟ್, ಇಲ್ಲಿ ಕೂಡ ಸಮಾನತೆಯ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕು ಇವತ್ತು ಸರ್ಕಾರ ಮತ್ತೆ ಕೋರ್ಟ್. ಸಮಾನತೆ ನಿಜವಾಗಿ ಎಲ್ಲಿ ಬೇಕಾಗಿರುವಂಥದ್ದು, ಒಂದು ಮಹಿಳೆಗೆ ಒಂದು ಜಾಗದಲ್ಲಿ ಓಡಾಡ್ಲಿಕ್ಕೆ ಬೇಕಾದಂತಹ ಸಮಾನತೆ, ಅದು ನಮ್ಮ ಮೊದಲ ಆದ್ಯತೆ ಅದು ಆಗ್ಬೇಕು. ಕೆಲವೊಂದು ಒಂದು ಸಂಪ್ರದಾಯಗಳಿವೆ, ಅದನ್ನು ಆಮೇಲೆ ಅದರ ಆದ್ಯತೆ ತಗೊಳ್ಬಹುದು. ಒಂದು ನಿರ್ಜನ ಪ್ರದೇಶದಲ್ಲಿ ಕೂಡ ಒಬ್ಬಳು ಮಹಿಳೆ ಒಂಟಿಯಾಗಿ ಓಡಾಡುವಂತಷ್ಟು ಸಮಾನತೆ ಇಲ್ಲದ ಮೇಲೆ ಬೇರೆ ಏನೂ ಇದ್ದು ಪ್ರಯೋಜನ ಇಲ್ಲ ಅಂತ ಅದರ ಬಗ್ಗೆ ಇವತ್ತು ಬಹಳ ಚರ್ಚೆಗಳು ನಡೀತಾ ಇವೆ. ಒಟ್ಟಾರೆ ಮಹಿಳೆಗೆ ಒಂದು ರಕ್ಷಣೆ, ಒಂದು ಮಾನವ ಪ್ರಾಣ ರಕ್ಷಣೆ ಮೊದಲು ಸರ್ಕಾರದ ಆದ್ಯತೆ ಆಗಬೇಕು, ನಮ್ಮ ದೇಶದ ಆದ್ಯತೆ ಆಗಬೇಕು. ಅದನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಕಾನೂನನ್ನ ಏನು ಮಾಡಿದ್ರೂ ನಡೀತದೆ ಅನ್ನುವಂಥದ್ದನ್ನ ಒಂದು ವಿಚಾರವನ್ನ ದುಷ್ಕೃತ್ಯ ಮಾಡುವವರ ಮನಸ್ಸಿಂದ ತೆಗೆಯುವಂತಹ ಒಂದು ಕೆಲಸವು ಇವತ್ತು ಅಗತ್ಯವಾಗಿ ಆಗಬೇಕಾದದ್ದು. ಎಸ್ ಶೀಲಕೆ ಶೆಟ್ಟಿ ಅವರೇ, ಇನ್ನೊಂದು ವಿಷಯ ಏನಪ್ಪ ಅಂದರೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ದೇಶಕ್ಕೆ ತನ್ನದೇ ಆದ ಒಂದು ಸಂಸ್ಕೃತಿ ಅಂತ ಏನಿದೆ, ಎಲ್ಲರೂ ಗೌರವ ಕೊಡುವಂಥದ್ದೇ. ಆದರೆ ಬೇರೆ ದೇಶಗಳಲ್ಲಿ ಹೆಣ್ಮಕ್ಕಳ ವಿಚಾರಕ್ಕೆ ಬಂದರೆ ಅವರಿಗೆ ಒಂದು ಸಿಗುವಂಥ ಒಂದು ಸ್ವಾತಂತ್ರ್ಯ, ಅದಕ್ಕೆ ಯಾರು ಧಕ್ಕೆಯನ್ನು ಉಂಟು ಮಾಡೋದಿಲ್ಲ, ನಾವು ನೋಡ್ತಾ ಹೋಗ್ತೇವೆ. ಆದರೆ ನಮ್ಮ ದೇಶದಲ್ಲಿ ಇದು ಲೌಡ್ ಸೌಂಡನ್ನು ಮಾಡ್ತಾ ಇದೆ. ಇಂಥ ಅತ್ಯಾಚಾರ ಪ್ರಕರಣಗಳಾಗಿರ್ಬೋದು, ಶೋಷಣೆಗಳು, ಏನಿದಕ್ಕೆ ಕಾರಣ? ಅದು ನಾವು ನಡೆದು ಬಂದ ದಾರಿ, ನಮ್ಮ ಸಂಪ್ರದಾಯ, ನಮ್ಮ ಸನಾತನ ಸಂಪ್ರದಾಯ. ಇಂಥವುಗಳನ್ನೆಲ್ಲ ಬಹಳ ವಿರೋಧಿಸ್ತೇವೆ. ನಾನು ಆವಾಗಲೇ ಹೇಳಿದೆ, ಹೆಣ್ಣಿಗೆ ಒಂದು ಸೀಮಾ ರೇಖೆ ಇದೆ ನಮ್ಮಲ್ಲಿ, ಅವರಲ್ಲಿ ಇಲ್ಲ. ಅವರು ಮುಕ್ತ ಲೈಂಗಿಕತೆಯನ್ನ ಪ್ರತಿಪಾದಿಸುವವರು. ನಾವು ಹಾಗಲ್ಲ, ಯಾವತ್ತೂ ನಾವು ಹಾಗಲ್ಲ. ನಮಗೆ ಮದುವೆ ಎಂಬುದು ಪವಿತ್ರ ಬಂಧನ. ಹೆಣ್ಣು ಮಗಳ ಕನ್ಯೆಯಾಗಿದ್ದು ಮದುವೆ ಆಗುವವರೆಗೆ ಅವಳ ರಕ್ಷಣೆ ಗಂಡನಿಗೆ, ತಂದೆಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲ ಸೇರಿದಂಥದ್ದು. ಅವಳು ಒಂದು ಗಾದೆ, ನಮ್ಮಲ್ಲಿ ಮಾತೇ ಇದೆ, ಬಾಲ್ಯದಲ್ಲಿ ತಂದೆ ತಾಯಿ, ಯೌವನದಲ್ಲಿ ಗಂಡ, ವಾರ್ಧಕ್ಯದಲ್ಲಿ ಮಕ್ಕಳು ರಕ್ಷಣೆ ಮಾಡ್ತಾರೆ ಅವಳನ್ನು ಅಂತ. ಒಂದು ರೀತಿಯಲ್ಲಿ ಅದು ಸರಿಯೇನೋ ಅಂತ ಈಗ ಅನಿಸ್ತದೆ ನಮಗೆ. ಆದರೆ ನಾವು ಸ್ವಾತಂತ್ರ್ಯ ಪ್ರಿಯರು. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಕೆಲವು ಬೇಡವಾದ ವಿಚಾರಗಳು ಕೂಡ ಇತ್ತು. ಅದರಿಂದಾಗಿ ಅಂದರೆ ಒಬ್ಬಳು ಹೆಣ್ಣು ವಿಧವೆ ಆದಾಗ ಅವಳಿಗೆ ಕೊಡುವಂಥ ಕ್ರೂರ ನಿಯಮಗಳು, ಕಟ್ಟುಪಾಡುಗಳು, ಇದೆಲ್ಲ ಬಹಳ ಕಠಿಣ ಆಗಿತ್ತು. ಅದು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ನೋಡಿದರೆ ನಮ್ಮದು ಎಲ್ಲ ಸರಿ ಅಂತ ನಾವು ಹೇಳೋದಲ್ಲ. ಆದರೆ ಸಾಂಸಾರಿಕ ಬಂಧನ ಒಂದು ನಮ್ಮಲ್ಲಿ ಬಹಳ ಪವಿತ್ರ ರೀತಿಯಲ್ಲಿ ನಡೀತಾ ಇದೆ. ಒಂದು ಸುಂದರ ರೀತಿಯಲ್ಲಿ ಒಂದು ಮದುವೆ, ಆ ಮದುವೆಯ ನಂತರದ ನಮ್ಮ ಕಟ್ಟುಪಾಡುಗಳು, ಮದುವೆಯ ಮೊದಲಿನ ಹುಡುಗಿ ಕುಮಾರಿಯಾಗಿರುವ ತಂದೆ ತಾಯಿಗಳ ರಕ್ಷಣೆಯಲ್ಲಿರುವಾಗ ಅವಳಿಗಿರುವಂಥ ಬೆಲೆ, ಇದೆಲ್ಲ ನಮ್ಮಲ್ಲಿ ಬಹಳ ಶ್ರೀಮಂತ ಪದ್ಧತಿ ಇದೆ ನಮ್ಮಲ್ಲಿ. ಎಸ್, ನಮಸ್ತೆ. ಹಲೋ, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಕರೆ ಮಾಡ್ತಾ ಇದ್ದೇವೆ ಅಂತ ಮಾಡ್ತಾ ಇದ್ದೇವೆ, ಕಟ್ ಆಗ್ತಾ ಇದೆ ನಿಮ್ದು ಕಾಲ್. ಹೇಳಿ ಸರ್, ನಿಮ್ಮ ಹೆಸರು? ಮೇಡಮ್ ಎಲ್ಲಿ ಆಗಿದೆ ಅಂತ ನಾವು ತುಂಬಾ ನೋಡ್ತಾ ಇದ್ದೇವೆ ನಿಮ್ಮ ಫಂಕ್ಷನ್. ಹೇಳ್ತಾ ಇದ್ದಾರೆ ಮೇಡಮ್, ಅಂದ್ರೆ ಹುಡುಗಿಯವರು ಮೇಲೆ ಅಲ್ಲಿ ಹೋಗುವಾಗ ಈ ತರದ್ದು ಒಂದು ಘಟನೆ ನಡೆದರೆ ಆವಾಗ ಅದನ್ನು ಇದು ಮಾಡ್ಬೇಕಂತ. ಈಗ ನಮ್ಮ ಕಾನೂನಲ್ಲಿ ಆತರ ಅಂದ್ರೆ ತಪ್ಪು ಮಾಡುವವರು ಮಾಡ್ಬೋದು, ನಾವು ಅವರಿಗೆ ಡಿಫೆನ್ಸ್ ಮಾಡ್ಬೇಕಂತ ನಿಲ್ತಾ ಇದ್ವಿ. ಯಾಕೆ ನಮ್ಮ ಕಾನೂನು ಹೆದರಿಕೆಗೆ ಜನ ಇಲ್ಲ, ತಪ್ಪು ಮಾಡುವವರಿಗೆ ನಮ್ಮ ಕಾನೂನಿನ ಹೆದರಿಕೆ ಯಾಕೆ ಇಲ್ಲ ನಾನು ಕೇಳ್ತಾ ಇದ್ದೇನೆ. ನಿರ್ಭಯದು ಇಷ್ಟು ದೊಡ್ಡ ಒಂದು ಘಟನೆ ನಡೆದು ಆರೋಪಿಗಳಿಗೆ ಇದುವರೆಗೂ ಮುಂಚೆ ನಮ್ಮ ದೇಶದಲ್ಲಿ ಆಗ್ಲಿಲ್ಲ. ಅದಕ್ಕೋಸ್ಕರ ಸಾವಿರಾರು ಘಟನೆ ನಡೀತದೆ. ಒಬ್ಬ ಕೊಲೆ ಮಾಡಿದ್ರು, ಒಂದು ರೇಪ್ ಮಾಡಿದ್ರು, ಹುಡುಗಿ ಸತ್ತು ಅವರ ಮನೆಯವರಿಗೆ ತೊಂದರೆ ಕಷ್ಟ ಅಲ್ಲದೆ 2 ತಿಂಗಳು 1 ವರ್ಷ ಆಗುವಾಗ ಅವರವಾಗಿ ದುಡ್ಡಿಗೆ ಆಸೆ ಪಟ್ಟು ಎಷ್ಟು ಜನ ಅವರಿಗೆ ಬೇಕಾಗಿ ತಪ್ಪು ಮಾಡಿ ಅವರನ್ನು ಹೊರತರುವಂತ ಜನ ನಮ್ಮಲ್ಲಿ ಇದೆ. ಯಾಕೆ ನಮ್ಮ ಸಿಸ್ಟಮ್ ಇಲ್ಲ. ನಮ್ಮ ಕಾನೂನು ಪಾಲಿಸುವವರು ಕಾನೂನನ್ನು ಕಡ್ಡಾಯವಾಗಿ ಪಾಲಿಸಿ ಆರೋಪಿಗಳು ಒಪ್ಪ ಮಾಡಿದನ್ನು ಅದಲ್ಲದೆ ನಮ್ಮ ಬೇರೆ ನೀವು ಯಾವುದೇ ಇಸ್ಲಾಂ ಅದೇ ಬೇರೆ ಕಾರ್ಯಗಳನ್ನು ನೋಡಿದ್ರು ಎಷ್ಟು ಫ್ರೀಡಮ್ ಇದೆ ಅಂದ್ರೆ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಒಬ್ಬ ಹುಡುಗಿ ನಡೆಯುವಂತ ಇದ್ರು ಕೂಡ ಯಾಕೆ ಅಂತಸ್ತಗಳಲ್ಲಿ ಇಂತ ಒಂದು ಸಂಭವ ನಡೆಯುವುದಿಲ್ಲ? ಯಾಕೆ ನಮ್ಮ ಈ ಒಂದು ಸಂಸ್ಕೃತಿ ಇದ್ದು ಕೂಡ ಇಷ್ಟೊಂದು ಪಾರಿವಾರಿಕವಾಗಿ ಇದ್ದ ಜನರು ಹುಡುಗರು ಹುಡುಗಿಯರು ಒಂದು ಘಟನೆ ಮಾಡಿದ್ದಾರೆ ಅಂದ್ರೆ ಯಾಕೆ? ಮನಸ್ಸಿನಲ್ಲಿ ನಮ್ಮ ಒಂದು ಕಾನೂನಿನ ಬಗ್ಗೆ ಯಾವ ಒಂದು ಗೌರವ ಇಲ್ಲ, ಯಾವ ಹೆದರಿಕೆ ಇಲ್ಲ. ನಾವು ಯಾಕೆ ಕಾನೂನು ಬಗ್ಗೆ ಇಲ್ಲಿ ನೀವು ಹುಡುಗಿಯ ಬಗ್ಗೆಯೂ ಅಲ್ಲಿ ಮಾಡಿದವರ ಬಗ್ಗೆ ಇದರಲ್ಲಿ ಮಾತಾಡ್ಲಿಕ್ಕೆ ಇಲ್ಲ. ಒಂದು ಚಾನೆಲ್ ಅಲ್ಲಿ ನೀವು ಕುತ್ಕೊಂಡು ಕಾನೂನಿನ ಬಗ್ಗೆ ಮಾತಾಡ್ಬೇಕಲ್ಲಿ. ನಮ್ಮ ಕಾನೂನಿಗೆ ಮಾಡಿದ ಆರೋಪಿಗಳನ್ನು ಕಡ್ಡಾಯವಾಗಿ ಒಂದು 5-10 ಜನ ಮಾಡಿದವರು ಸಿಕ್ಕಿದವರಿದ್ರೆ ಸಾಕ್ಷಿ ಇದೆ. ಯಾಕೆ ಅವರಿಗೆ ಒಂದು ಇನ್ನು ಮಾಡಲಾಗಿ ಇನ್ನು ಮುಂದಿನ ಜನರು ಇದನ್ನು ತಪ್ಪು ಮಾಡೋದಕ್ಕೆ ಒಂದು ಶಿಕ್ಷೆ ನಾವು ಯಾಕೆ
ಅದರ ಬಗ್ಗೆ ತೋರಿಸಿದ್ರೆ ಇನ್ನೂ ಒಮ್ಮೆ ನೀವು ಯಾವ ರಾಷ್ಟ್ರದ ಯುರೋಪ್ ಅಲ್ಲಿ ನೋಡಿ, ಅದ್ರ ಬೇರೆ ಇಂಗ್ಲಿಷ್ ರಾಷ್ಟ್ರದಲ್ಲಿ ನೋಡಿ, ಯಾವ ಈ ತರದ ಒಂದು ತಪ್ಪು ನಡೆಯುದು. ಯಾಕೆ ಅದಕ್ಕೆ ಒಂದು ಇರ್ತದೆ ಅಂದ್ರೆ ಅವರ ಬಗ್ಗೆ ಗಲ್ಲು ಶಿಕ್ಷೆ ಕೊಡ್ಬೇಕಂತ ಕೋಟಿ ಯಾರಿಗೋಸ್ಕರ ನೀವು ನಮ್ಮ ಟ್ಯಾಕ್ಸ್ ಕಟ್ಟಿದ ದುಡ್ಡನ್ನು ಅವರಿಗೆ ಜೈಲಿಗೆ ಖರ್ಚು ಮಾಡ್ತಾ ಇದ್ದಾರೆ. ಯಾಕೆ ಅವರ ಆರೋಪಿಗಳು ಜನರಿಗೆ ಇನ್ನು ಮುಂದಿನ ಬರುವ ಜನರು ಆತರ ಮಾಡಬಾರದು, ಅದನ್ನು ತೋರಿಸಿ. ಅದರಲ್ಲಿ ಕಾಸ್ಟ್ ನೋಡಬೇಡಿ, ಮುಸ್ಲಿಂ ಈ ತರ ನೋಡ್ಬೇಡಿ, ನಮ್ಮ ಸಿಸ್ಟಮ್ ನೋಡಿ, ನಮ್ಮ ಕಾನೂನು ಬಗ್ಗೆ ನೀವು ಅಲ್ಲಿ ಮಾತಾಡಿ, ನಮ್ಮ ಪೊಲೀಸಿನ ಬಗ್ಗೆ ನೀವು ಮಾತಾಡಲಿ. ಯಾಕೆ ನಮ್ಮ ಪೊಲೀಸ್ ಸರಿ ಇಲ್ಲ, ಯಾಕೆ ನಮ್ಮ ಕಾನೂನು ಸರಿ ಇಲ್ಲ, ಯಾರು ಆ ಹುಡುಗ ಪರವಾಗಿ ಯಾರು ಅಲ್ಲಿ ಮಾತಾಡ್ತಾರೆ ಅವರ ಮೇಲೆ ನೀವು ಆಕ್ಷನ್ ಅಂತ ಲೋಯ ಬರಬಾರದು. ಅವರ ಮೇಲೆ ಆಕ್ಷನ್ ತಗೊಳ್ಳಿ. ಅದು ಬಿಟ್ಟು ಬರಲಿ ಹೋಗುವ ಹುಡುಗಿ ಅದನ್ನು ಡಿಫೆನ್ಸ್ ಮಾಡಬೇಕು. ಅಂದ್ರೆ ತಪ್ಪು ಮಾಡುವ ಮಾಡ್ಬೋದು, ಅವರಿಗೆ ಎದುರಿಲ್ಲ. ಶಿಸ್ತಿನಲ್ಲಿ ಹೋಗುವವರು ನಾವು ಎದುರ್ಬೇಕು ಅವರಿಗೆ. ನಮ್ಮ ಕಾನೂನು ಸರಿ ಇಲ್ಲ. ನಮ್ಮ ಕಾನೂನ ಬಗ್ಗೆ ನೀವು ಮಾತಾಡಬೇಕಲ್ಲಿ ಇವತ್ತು. ಸರ್, ಅದೇ ಚರ್ಚೆನೆ ನಾವು ಮಾಡ್ತಿದ್ದೇವೆ ಇಷ್ಟೊತ್ತು. ಕಾನೂನು ಸುವ್ಯವಸ್ಥೆಯೇ ನೇರ ಕಾರಣ ಇದಕ್ಕೆ ಅನ್ನುವಂಥದ್ದೇ ನಾವು ಮಾತಾಡ್ತಿದ್ದದ್ದು. ಇನ್ನು ಮುಂದೆ ಅದು ಇಂಥ ಪ್ರಕರಣಗಳು ಕಮ್ಮಿ ಆಗಬೇಕಾಗಿದ್ದಲ್ಲಿ ಸರ್ಕಾರ ಆಗಿರ್ಬೋದು, ಕಾನೂನು ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಉನ್ನತಿಯನ್ನು ನಾವು ಹೊಂದಬೇಕು ಅನ್ನುವುದು ಎಲ್ಲರ ಒಂದು ಆಶಯ ಆಗಿದೆ. ಧನ್ಯವಾದ ಸರ್, ಧನ್ಯವಾದ ನಿಮ್ಮ ಅಭಿಪ್ರಾಯ. ಎಸ್, ಕೊನೆಯದಾಗಿ ಶೀಲಾ ಶೆಟ್ಟಿ ಅವರೇ, ಯಾವ ರೀತಿಯ ಮುಂದಕ್ಕೆ ಇಂಥ ಒಂದು ಪ್ರಕರಣಗಳು ಕಮ್ಮಿ ಆಗಬೇಕಾದ್ರೆ ನೇರವಾಗಿ ಕಾಣಿಸುವಂಥದ್ದು ಕಾನೂನು, ಎಲ್ಲರ ಎದುರಾಗಿರುವಂಥದ್ದು ಕಾನೂನು, ಯಾವ ರೀತಿಯ ಒಂದು ಬದಲಾವಣೆ ಬೇಕು ಕಾನೂನಿನಲ್ಲಿ? ಒಂದು ನೋಡಿ, ಕಾನೂನಿನಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಕಠಿಣವಾದ ಶಿಕ್ಷೆ. ಅಂದರೆ ರೇಪ್ ಆದಾಗ ಅದಕ್ಕೆ ಸಾಕ್ಷ್ಯಾಧಾರ ಸಿಗ್ತದೆ, ಮೆಡಿಕಲ್ ರಿಪೋರ್ಟ್ ಬರ್ತದೆ. ಅರೆಸ್ಟ್ ಮಾಡೋದೊಂದು ಪೊಲೀಸಿನವರು ನಿಷ್ಠೆಯಿಂದ ಶಿಸ್ತಿನಿಂದ ಮಾಡಿಬಿಟ್ರೆ ಕೂಡಲೇ ಶಿಕ್ಷೆ ವಿಧಿಸಲಿಕ್ಕೆ ಆಗ್ತದೆ. ಅದೇನು ನಿರಪರಾಧಿಗೆ ಹೋಗುದಿಲ್ಲ, ಆ ಶಿಕ್ಷೆ ಅಪರಾಧಿಗೇನೆ ಹೋಗ್ತದೆ. ಟೆಸ್ಟ್ ಇದೆ, ಅದನ್ನು ಕೂಡಲೇ ಕಠಿಣವಾದ ಶಿಕ್ಷೆಯನ್ನು ಮಾಡಲೇಬೇಕು. ಶಿಕ್ಷೆಯನ್ನು ಈಗ ಇದ್ದದ್ದನ್ನು ಬದಲಾಯಿಸಬೇಕು. ಒಂದು ಮೇನ್ ಅದು. ಮತ್ತೊಂದು ಏನಂತ ಹೇಳಿದರೆ, ಮನೆಯಲ್ಲಿ ಈಗ ನಮ್ಮ ಹೆಣ್ಣುಮಕ್ಕಳು ಯಾವ ರೀತಿಯ ಬದುಕು ಅವರದ್ದು, ಅವರು ಪ್ರತಿಭಟನೆ ಮಾಡುವಂಥದ್ದನ್ನು ತೋರಿಸ್ಬೇಕು. ಈ ಸೀರಿಯಲ್ಗಳು ಉಂಟಲ್ಲ, ನಮಗೆ ಬರುವಂಥ ಧಾರಾವಾಹಿಗಳ ಬಗ್ಗೆ ನಾನು ಹೇಳ್ತೀನಿ, ಏನೇನೂ ಸುಖ ಇಲ್ಲ. ನಾವು ಅದರಲ್ಲಿ ಒಂದು ಹೆಂಡತಿ, ಒಂದು ಪ್ರೇಯಸಿ, ಮತ್ತೊಂದು ಗುಟ್ಟಿನ ಮದುವೆ, ಏನೇನೋ ಎಲ್ಲ ಆಗ್ತಾ ಇದೆ ನಮ್ಮ ಸೀರಿಯಲ್ಗಳಲ್ಲಿ. ಇದಕ್ಕಿಂತ ನಮ್ಮ ಇಂಥ ಅತ್ಯಾಚಾರಗಳನ್ನು, ದೌರ್ಜನ್ಯಗಳನ್ನು ಅಥವಾ ಕೆಣಕುವಿಕೆ, ಪ್ರಚೋದನೆ ಇವನ್ನು ಬಲವಾಗಿ ತಿರಸ್ಕರಿಸಿ ಹೋರಾಟ ನಡೆಸುವ ಹೆಣ್ಣು ಮಕ್ಕಳ ಸೀರಿಯಲ್ ಮಾಡಬೇಕು. ಧೈರ್ಯದಿಂದ ಅವರು ಏನು ಪ್ರತಿಭಟಿಸ್ತಾರೆ ಅದನ್ನ ಕೊಡ್ಬೇಕು, ಮಾದರಿಯಾಗಬೇಕು. ಮದುವೆ ಒಂದು ಮೂಲ ಮಂತ್ರ ಅಂತ ಹೇಳ್ಬಾರ್ದು. ಅವಳ ರಕ್ಷಣೆಯನ್ನ ಅವಳು ಮಾಡಿಕೊಳ್ಳುವಂತ ಹೆಣ್ಣನ್ನ ಸೀರಿಯಲ್ಗಳಲ್ಲಿ ತೋರಿಸ್ಬೇಕು. ಅದು ಇಲ್ಲ ನಮ್ಮಲ್ಲಿ. ಅದು ದಾಸಿ ಅಂತಲೇ ಈಗಲೇ ತೋರಿಸೋದಷ್ಟೇ ನಮ್ಮಲ್ಲಿ. ಯಾವ ಶತಮಾನಗಳ ಹಿಂದಿನಿಂದ ನಮ್ಮ ಹೆಣ್ಮಕ್ಕಳು ಯಾವ ರೀತಿ ಇದ್ದಾರೆ ಅದನ್ನು ಮಾತ್ರ ಸೀರಿಯಲ್ಗಳಲ್ಲಿ ತೋರಿಸುವುದು. ಹೆಣ್ಣಿನ ದಾಸ್ಯವನ್ನ, ಹೆಣ್ಣಿಗೆ ಏನು ಆತ್ಮಶಕ್ತಿ ಇದೆ, ಹೆಣ್ಣಿನಲ್ಲಿ ಎಂಥ ಶಕ್ತಿ ಹುದುಗಿದೆ ಎನ್ನುವುದನ್ನು ಸಮಾಜಕ್ಕೆ ಸೀರಿಯಲ್ ಮೂಲಕ ತೋರಿಸಲಿ. ದೊಡ್ಡ ಕೆಲಸ ಒಂದು ಈ ಸೀರಿಯಲ್ಗಳವರು ಅದನ್ನು ಮಾಡಿದ್ರೆ. ಸೀರಿಯಲ್ ಅಂತಲ್ಲ, ಎಲ್ಲ ಕಡೆ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನು ಕೊಡಬೇಕು. ಎಜುಕೇಶನ್ ಸಿಸ್ಟಮ್ ಬೀದಿಯಲ್ಲಿ ಕೊಡ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಅದಕ್ಕೆ ತಕ್ಕಂತ ಒಂದು ಮಾಧ್ಯಮದ ಮೂಲಕ ಮಹಿಳಾ ಸಂಘಟನೆಗಳು ನಾವು ಸಾಧ್ಯವಾದಷ್ಟು ಮಾಡ್ತೀವಿ. ಮಹಿಳೆ ಮತ್ತು ಕಾನೂನು, ಮಹಿಳೆ ಮತ್ತು ಅದು ಇದು ಎಲ್ಲ ನಾವು ತರಬೇತಿ ಕೊಡ್ತೇವೆ, ಮಾಡ್ತೀವಿ. ಬರೋರು ಬೇಕಲ್ಲ, ಅದಕ್ಕೆ ಬರುವವರು ಟಿವಿ ಮುಂದೆ ಇರ್ತಾರಲ್ಲ, ಹೇಗೆ ಮಾಡೋದು? ಕೇಳುವವರು ಬೇಕು, ನೋಡುವವರು ಬೇಕಲ್ವಾ? ಹಾಗಾಗಿ ಇಂಥದ್ದನ್ನು ಕೆಲವು ವಿಚಾರಗಳಲ್ಲಿ ಇದನ್ನು ತೋರಿಸಬೇಕು. ಹಾಗಾದ್ರೆ ಸ್ವಲ್ಪ ಪರಿಣಾಮ ಬೀರಬಹುದು. ಮತ್ತೆ ಸಿನಿಮಾಗಳು ಇಂಥವುಗಳೆಲ್ಲ ಹೆಚ್ಚಾಗಿ ನಡೆದರೆ ಇದೆಲ್ಲ ಜನರನ್ನು ಆಕರ್ಷಿಸುವ ಕೇಂದ್ರಗಳು ಮಾಧ್ಯಮಗಳ ಮೂಲಕ. ಇದು ಆಗದಿದ್ರೆ ಪರಿವರ್ತನೆ ಬರೋದು ಬಹಳ ಕಷ್ಟ ಉಂಟು. ನಮ್ಮ ಹೆಣ್ಮಕ್ಕಳು ಶಿಕ್ಷೆ ಮತ್ತು ಶಿಕ್ಷಣ ಎರಡೂ ಬದಲಾಗಬೇಕು. ಶಿಕ್ಷೆ ಕೂಡ ಕಾನೂನು ವ್ಯವಸ್ಥೆ ಗಟ್ಟಿಯಾಗಬೇಕು. ಇಂಥ ವಿಚಾರಗಳಲ್ಲಿ ಮಾಡಲಿಕ್ಕೆ ಹೆದರಬೇಕು. ಇಂಥ ಶಿಕ್ಷೆ ಕೊಟ್ಟದ್ದು ಸ್ವಲ್ಪ ಎಕ್ಸಾಂಪಲ್ಸ್ ಬೇಕು ನಮಗೆ. ಹುಡುಕಿದ್ರು ಒಂದು ಇಂಥದಕ್ಕೆ ಒಂದು ನಿರ್ದಿಷ್ಟವಾದ, ಇಲ್ಲೇ ಮಣಿಪಾಲದಲ್ಲಿ ಆದಂತಹ ಘಟನೆ ಕೂಡ ಇದೆ. ಅದರ ಬಗ್ಗೆನೂ ಇಂಥ ಶಿಕ್ಷೆ ಆಯ್ತು, ಇಂಥ ತಪ್ಪು ಮಾಡಿದಾಗ ಇಂಥ ಶಿಕ್ಷೆ ಆಯ್ತು ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಇಲ್ಲ. ಒಂದು ಅದು. ಆಮೇಲೆ ಶಿಕ್ಷಣ ಕೂಡ ಅಷ್ಟೇ, ಒಂದು ಅವರಿಗೆ ಒಂದು ನೈತಿಕ ಶಿಕ್ಷಣದ ಕೊರತೆ ಇಲ್ಲಿ ಕಾಣ್ತಾ ಇದೆ. ಎಲ್ಲ ಮಕ್ಕಳಿಗೆ ಒಂದು ಗಟ್ಟಿಯಾದ ಶಿಕ್ಷಣ ಬೇಕು ಅಂತ ಒಂದು ಮೌಲ್ಯಗಳನ್ನು ಕೊಡುವಂತಹ ಶಿಕ್ಷಣ ಇಲ್ಲ ಇವತ್ತು. ನಮ್ಮ ಆಂಡ್ರಾಯ್ಡ್ ಒಂದು ಸೆಟ್ ಇದ್ರೆ ಅದರಲ್ಲಿ ಇಡೀ ಪ್ರಪಂಚದಲ್ಲಿ ಏನೆಲ್ಲ ಇದೆ ಎಲ್ಲವನ್ನ ಮುಕ್ತವಾಗಿ ನೋಡುವಂತ, ಸಣ್ಣ ಮಕ್ಕಳಿಗೂ ಬೇಕಾದ್ರೂ ಯೂಟ್ಯೂಬ್. ಇಂಥ 100 ಅಪರಾಧಗಳಲ್ಲಿ 3ಕ್ಕೆ ಮಾತ್ರ ಶಿಕ್ಷೆ ಆಗ್ತದೆ. 97 ಹೀಗೇನೆ ಬಯಲಿಗೂ ಕೂಡ ಬರುವುದಿಲ್ಲ, ಬಯಲಿಗೆ ಕೂಡ ಬರುವುದಿಲ್ಲ. ಸೊ ಆದ್ರೆ ಅವರಿಗೆ ಪ್ರಚೋದನೆ ಕೊಡ್ಲಿಕ್ಕೆ ಇವತ್ತು ಬೇಕಾದಷ್ಟು ದಾರಿ ಇದೆ. ಅವರನ್ನ ಒಂದು ಮಗುವನ್ನ ಹಾಳು ಮಾಡ್ಲಿಕ್ಕೆ ಬೇಕಾದಷ್ಟು ದಾರಿ. ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದಿದೆ, ಎಷ್ಟು ಉಪಯೋಗ ಇದೆ ಅದರಿಂದ, ಅದಕ್ಕಿಂತ 100 ಪಟ್ಟು ಜಾಸ್ತಿ ಹಾಳಿದೆ. ಒಂದು ಮಗುವಿನ ಕೈಯಿಂದ ನಾವು ಮೊಬೈಲನ್ನು
ಇಟ್ಕೊಳ್ಳಿಕ್ಕೆ ಕೊಡದೇ ಇರ್ಲಿಕ್ಕೆ ಆಗುದಿಲ್ಲ. ಮಗು ಅಂದ್ರೆ ಸಣ್ಣ ಮಗು ಅಲ್ಲ, ಒಂದು ಯುವಕರ ಕೈಗೆ ಮೊಬೈಲ್ ಕೊಡದೇ ಇರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅಲ್ಲಿರುವಂತಹ ಮುಕ್ತತೆ ಏನಿದೆ, ಏನ್ ಬೇಕಾದ್ರೂ ಡೌನ್ಲೋಡ್ ಮಾಡಬಹುದು, ಏನ್ ಬೇಕಾದ್ರೂ ಅದೆಲ್ಲ ಅದೊಂದು ಪ್ರಚೋದನೆ ಅದು ದೊಡ್ಡ ಪ್ರಚೋದನೆ ಕೊಡ್ತದೆ. ಯಾವಾಗ ನಮ್ಮ ದೇಶದಲ್ಲಿ ಕಡಿವಾಣ ಕೂಡ ಮಾಡುವಂತದ್ದು ಕಾನೂನಲ್ಲಿ ಆಗಬೇಕು. ಸಾಂಸ್ಕೃತಿಕ ಮೌಲ್ಯಗಳು ಯಾವತ್ತು ನಮ್ಮ ದೇಶದಲ್ಲಿ ಹೆಚ್ಚಿದೆಯೋ ಆ ದೇಶದಲ್ಲಿ ಇಂಥವುಗಳನ್ನು ಕಂಡಾಗ ಮುಗಿಬೀಳ್ತಾರೆ ಯುವಜನಾಂಗ. ಅದಕ್ಕೆ ಕಾಣದ್ದನ್ನು ಕಂಡ ಹಾಗೆ ಕಟ್ಟುನಿಟ್ಟಿನಲ್ಲಿದ್ದಾಗ ಬಂಧನದಲ್ಲಿ ಬಿಟ್ಟ ಕುದುರೆ ಹಾಗೆ ಆಗ್ತದೆ ಅದು ಅದನ್ನು ಬಾಚಿಕೊಳ್ತಾರೆ. ಹಾಗಾಗಿ ಇವ್ರು ಹೇಳಿದ ಹಾಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದು ಬರಬೇಕು ಬಹಳ ಮುಖ್ಯ. ಇದು ಆಧುನಿಕತೆ ಎಷ್ಟು ಹೆಚ್ಚಾಗ್ತಾ ಹೋಗುತ್ತೋ ನಮ್ಮ ಸಂಸ್ಕೃತಿಯನ್ನು ನಾವು ಮರಿತೇವೆ. ಕೆಲವೊಂದು ಸಂದರ್ಭಗಳಲ್ಲಿ ಸಂಸ್ಕೃತಿ ನಗೆಪಾಟಲಾಗ್ತಾ ಇದೆ, ಬಹಳ ಬೇಸರ ಆಗ್ತದೆ ಅದು. ನಾವೀಗ ನೋಡಿ ಇಲ್ಲಿ ಹೋದ್ರು ಕೂಡ ನಮ್ಮ ಸಂಸ್ಕೃತಿ ಬಗ್ಗೆನೇ ಹೇಳೋದು, ನಾವು ಸ್ವಲ್ಪ ಆದ್ರೂ ಕಿವಿಗೆ ಬೀಳಲಿ ಅಂತ. ಈಗ ಅದನ್ನು ಕೇಳಿ ಹಿಂದಿನಿಂದ ನಗುವವರಿದ್ದಾರೆ. ಇಂಥ ಪರಿಸ್ಥಿತಿಯನ್ನು ಸಹ ನಾವು ಕಡಿಮೆ ಮಾಡಬೇಕಾದ್ರೆ ನಮ್ಮ ಶಿಕ್ಷಣದಲ್ಲಿ ಬದಲಾವಣೆ ಬರಬೇಕು. ಇದಕ್ಕೆ ಯಾವುದೇ ಒಂದು ಜಾತಿಯ ಧರ್ಮದ ಬ್ಯಾರಿಯರ್ ಇಲ್ಲ. ಮನುಷ್ಯ ಧರ್ಮ ಪಕ್ಷ ಯಾವುದೂ ಇಲ್ಲ. ಇದಕ್ಕೆ ಒಂದು ಹೆಣ್ಣಿಗೆ ದೌರ್ಜನ್ಯವಾದಾಗ ಎಲ್ಲರೂ ಧ್ವನಿ ಕೊಡುವಂತದ್ದು ನಮ್ಮ ಕರ್ತವ್ಯ. ಅದು ದಕ್ಷಿಣ ಕನ್ನಡದಲ್ಲಿ ಇಂಥದ್ದೊಂದು ಪ್ರಕರಣ ನಡೆಯುವಂತದ್ದು ಯಾರು ಸುಲಭವಾಗಿ ನಂಬುವಂತದ್ದಲ್ಲ. ಬುದ್ಧಿವಂತರ ಜಿಲ್ಲೆ, ಮಾನವ ಕುಲಕ್ಕೆ ಬರುವಂತ ಇದು ಅವಮರ್ಯಾದೆ, ಹೇಸಿಗೆ ಇದು ನಮ್ಮಲ್ಲಿ ಆಗಬಾರ್ದು. ಅದು ಕೂಡ ನಮ್ಮ ಕರಾವಳಿ ಭಾಗ ಮಂಗಳೂರು ಮತ್ತು ಉಡುಪಿ ಅಂದ್ರೆ ಬುದ್ಧಿವಂತರ ಜಿಲ್ಲೆ, ಸಂಸ್ಕಾರವಂತರ ಜಿಲ್ಲೆ ಎನ್ನುವಂತ ಹೆಸರು ಪಡೆದ ಜಿಲ್ಲೆ. ಈ ರೀತಿ ನಗೆಪಾಟಲಾಗುವುದು, ಬತ್ತಲೆ ಆಗುವುದು ಬಹಳ ಬೇಸರದ ಸಂಗತಿ. ಧನ್ಯವಾದ ನಿಮ್ಮಿಬ್ಬರಿಗೂ ಕೂಡ ನಿಮ್ಮ ಒಂದು ಮುಕ್ತ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಆದಷ್ಟು ಬೇಗ ಆ ಆರೋಪಿಗಳಿಗೆ ಶಿಕ್ಷೆಯಾಗಿ ಮುಂದಕ್ಕೆ ಇಂಥ ಪ್ರಕರಣಕ್ಕೆ ಕೈ ಹಾಕುವ ಮುಂಚೆ ಎಲ್ಲರಿಗೂ ಇದೊಂದು ಎಚ್ಚರಿಕೆ ಕರಗಂಟೆ ಆಗಲಿ ಅನ್ನುವುದೇ ನಮ್ಮ ಆಶಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.